ಐಟು ಬರ್ತದೆ ದೇವರ ಸೇವೆ ಅವಲ ಒಂದು ಅಂಗ ಯಕ್ಷಗಾನ ಅಥವಾ ನಾಟಕ ಆವಡು ಮೂವಿ ಆವಡು ನಾಟಕ ಇಂಥ ಪೌರಾಣಿಕ ನಾಟಕ ತುಂಬ ಪೌರಾಣಿಕ ನಾಟಕ ತುಂಬ ಇಂಥ ಸಾಮಾಜಿಕ ನಾಟಕ ಅದಕ್ಕೆ ಮಾದ ದೇವಗಳ ಅಷ್ಟಾವಧಾನ ಸೇವೆಯಿಂದ ಆಗ್ಬೋದು ದೇವಸ್ಥಾನ ಐದು ಮಾದ ಕರ್ಕೊಂಡು ಅವ್ರಿಗೂ ಅದು ಈ ಸ್ವಾಮಿನ ಅವಳು ಕುದುರೆ ಉಂಟದೆ ಇಂಥ ದಿವಸಕ್ಕೆ ದೇವರ ತಂದೆ ಸೇವೆ ಉಂಟದೆ ಐಡಿಗೆ ತಾನ ಅಂದೆ ನಾನು ಬಡ ಬಿದ್ದು ಕಾರ್ಯವೈಖರಿ ಅಂದೆ ಜೋಕುಲು ಅಪ್ಪಮ್ಮ ನಾಟಕ ಪ್ರೋತ್ಸಾಹ ಇಡ್ದವರ ಹಿರಿಯ ನಾಟಕ ಮಾರ್ಗದರ್ಶನ ಇಡ್ದವರ ಇಂಥ ದಿವಸ ದೇವರ ತಂದೆ ಎರಡು ಸೇವೆಯನ್ನು ನಿಶ್ಚಯ ಮಾಡ್ತಿದ್ದಾರೆ ಇವ್ರಿಗೆ ಆ ನಿಶ್ಚಯ ಮಾಡ್ತಿದ್ದೆ ಮಹಾಮುಹೂರ್ತನ ದೇವರ ಮುಹೂರ್ತ ಮಾಡ್ತುಕೊಂಡು ಅದಕ್ಕೆ ಜೊತೆಗೆ ಆದ ಎಟ್ಟೆ ನೃತ್ಯ ಕಲಿಕಿತ್ತು ಆ ಭಾಗ್ಯ ದೇವರ ಅನುಗ್ರಹಗಳು ಏನು ಬೋಯಿನಾಳು ಹೊತ್ತನಾಳು ಸ್ವಾಮಿನ ಆ ಪದವನ್ನು ಸತ್ಯವಾಕ್ಯದ ಕೊಟ್ಪಾದಗಳು ಬೇರೆ ಯಾವ ದೋಷ ಮಾಡಿಲ್ಲ ದೇವರ ಆಯುಷ್ಯ ಆರೋಗ್ಯ ಭಾಗ್ಯ ನಾನು ಅನುಗ್ರಹ ಕೊಡೋದು ಪ್ರಾರ್ಥನೆ ನಿವಾರಣೈಕತರಣಿ ವಿಘ್ನಾಟವಿ ಅವ್ಯವಾನ್ ವಿಘ್ನ ವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇವ ಪಂಚಾನನ ವಿಘ್ನೋ ತುಂಗ ಗಿರಿ ಪ್ರಚಂಡ ಪ್ರಾಣೋ ವಿಘ್ನೇಶ್ವರ ಪಾತು ವಿಘ್ನೇಶ್ವರ ಪಾತು ಗಜಮುಖನ ನಿನ್ನ ಪಾದವನೇ
ಅಂಬುರುಗದಳನೆ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೊಳಂಬಿಗಾಸುತ್ತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ
ವರ್ಣಿಬೆನಿ ಕಥಾಮೃತವ ಓ ದೇವ ದೇವ ಓ ದೇವ ದೇವ ದೇವರ ದೇವ ಭಾವಿ ಬೇರ ಮುದದಿಯುದ ನಂಬಿದವರ ನಂಬಿದವರ ಆನಂದದಿಂದ ಬೆಂಬಿಡದೆ ಪೊರೆಯೋ ದೇವ ಬೆಂಬಿಡದೆ ಪೊರೆಯೋ ದೇವ ಬೆಂಬಿಡದೆ ಪೊರೆಯೋ ದೇವ
ವಿಶ್ವಸಕ ಪ್ರಖ್ಯಾತ ಒಳ್ಳೆಯದಯ್ಯ. ಇರುವಂತಹ ಸ್ಥಳ ಅಮರಾವತಿಗೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಅಂತ ಕೇಳಿದೆ. ನಾವೇ ಸರಿ. ಹೊರಟು ಬಂದ ಕಾರ್ಯಕಾರಣ ಅನೇಕವಿದೆ ಅನೇಕವಿದೆ. ಧರಣಿ ಬಾಲಗ ಕೇಳು ಓ ಧರಣಿ ಬಾಲಗ ಕೇಳು ಸುರಪಾಲ ನಾಗದೋಳು ಭರಿತ ವೈಭವದಿಂದ ಮೆರೆದಾನು ನೀನೋಳು ವರುಣ ವಾಯು ಕುಬೇರ ವರುಣ ವಾಯು ಕುಬೇರ ನಿರುದಿ ಬೆಳಗಿಸಿದ ಸಭೆಯೊಳಗೆ ತಂಬಾರಿ ಬೀಳ್ದ ಧರಣಿ ಬಾಲಗೇಳು ಜಯ ನಮೋ ಜಗದಾದಿ ವಂದಿಪೆ ರಕ್ಷಿಸಮ್ಮ ರಕ್ಷಿಸು. ದೇವತೆಗಳೇ, ಅದಿತಿ ಕಶ್ಯಪರಿಗೆ ಮಗನಾಗಿ ಪುರಂದರ ನಾಮಕನಾದ ನಾನು ತಂದೆ ತಾಯಿಯರ ನಿರ್ದೇಶನದಂತೆ ಮೇಧವಂತ ಪರ್ವತದಲ್ಲಿ ಶತಾಯಾಗವನ್ನು ಮಾಡಿದೆ. ತ್ರಿಮೂರ್ತಿಗಳ ಕರುಣೆಯಿಂದ ಪುಣ್ಯಲೋಕ ಹಾಗೂ ಗಣ್ಯಲೋಕ ಎಣಿಸಿರುವ ಈ ಅಮರಾವತಿಯ ಒಡೆತನ ನನ್ನ ಪಾಲಿಗೆ ಒದಗಿ ಬಂದಿದೆ. ಸುಮನಸರೇ, ನಮ್ಮ ಈ ಸುಧರ್ಮ ಸಭೆಯ ವೈಭವದ ಬಗ್ಗೆ ಹೇಳುವುದಾದರೆ, ಒಂದೆಡೆಯಲ್ಲಿ ಅಗ್ನಿ, ವಾಯು, ವರುಣ, ಕುಬೇರ, ನಿರತಿಯೇ ಮೊದಲಾದ ದಿಕ್ಪಾಲಕರು, ಮುಕ್ಕೋಟಿ ದೇವತೆಗಳು ನೆರೆದಿದ್ದಾರೆ. ಇನ್ನೊಂದೆಡೆಯಲ್ಲಿ ಕಿನ್ನರರು, ಕಿಂಪುರುಷರು, ಉರಗರು, ಗರುಡರು, ಸಿದ್ಧ ಸಾಧ್ಯರು ಹಾಗೂ ಗಂಧರ್ವ ಮನುಮುನಿಗಳು ನೆರೆದಿದ್ದಾರೆ. ಅಲ್ಲದೆ ಕಾಮಿಸಿದ್ದನ್ನು ಕೊಡುವ ಕಾಮಧೇನು, ಕಲ್ಪಿಸಿದ್ದನ್ನು ಕೊಡುವ ಕಲ್ಪವೃಕ್ಷ, ಏರುವುದಕ್ಕೆ ಐರಾವತ, ಉಚ್ಚೇಷ್ಟವೇ ಮೊದಲಾದ ಸುವಸ್ತುಗಳು ನಮ್ಮಲ್ಲಿವೆ. ಅಷ್ಟೇ ಅಲ್ಲದೆ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆಯ ಮೊದಲಾದ ಅಪ್ಸರಾ ಸ್ತ್ರೀಯರು ನರ್ತನವನ್ನು ಮಾಡಿ ನಮ್ಮ ಮೈಮನಸ್ಸನ್ನು ಮುದಗೊಳಿಸುತ್ತಿದ್ದಾರೆ. ಆದರೆ ನಮಗೆ ನೆಮ್ಮದಿಯುಂಟೆ. ಸುಮನಸರೇ, ಕೇಳಿದಿರೇ? ಕೇಳಿದಿರೆ ಸುಮನಸರು ಓ
ಸುಮನಸರೇ, ಕಿರೀಟ ಹೊತ್ತ ತಲೆಗೆ ಕಿರುಕುಳ ತಪ್ಪದು ಎಂಬ ಮಾತಿನಂತೆ ಸಿಹಿಯಲ್ಲಿದೆಯೋ ಅಲ್ಲಿ ಇರುವೆ ಬಂದು ಮುತ್ತುವಂತೆ ನಮ್ಮ ಆ ಹಿರಿಯವೆಯ ಮಕ್ಕಳಾದ ದುಷ್ಟ ದಾನವರು ಇಲ್ಲಿಗೆ ಪದೇ ಪದೇ ಬಂದು ಆಕ್ರಮಣವನ್ನು ಮಾಡುತ್ತಿದ್ದಾರೆ. ಆದರೆ ಈ ಹಿಂದೆ ಬಂದವರನ್ನು ನಿಮ್ಮೆಲ್ಲರ ಪರಾಕ್ರಮದಿಂದ ಅಡಿಸಿದ್ದೇವೆ. ಇನ್ನು ಮುಂದೆ ಬಂದರೆ ನೀವೇನು ಮಾಡುವಿರಿ? ನಿಮ್ಮ ಅಭಿಪ್ರಾಯವೇನು? ಇನ್ನು ಮುಂದೆ ಬಂದರೆ ನಾನಿದ್ದೇನೆ, ಧೈರ್ಯಸ್ಥನ. ನಮ್ಮಳು ಹರಣವಾದಿಗುವರು. ವಾಯು, ಆ ಮದಮುಖರಾದ ದಾನವರು ಬ್ರಹ್ಮನನ್ನು ಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ನಾನಾ ವರಗಳನ್ನು ಪಡೆದು ಇಲ್ಲಿಗೆ ದಾಳಿ ಮಾಡುತ್ತಿದ್ದಾರೆ. ಹೌದು. ಇನ್ನು ಮುಂದೆ ರಕ್ಕಸರ ದಾಳಿಯಾದರೆ ಅವರನ್ನು ಮಣ್ಣು ಮುಚ್ಚಿಸಲು ಧೈರ್ಯಸ್ಥನಾಗು. ಸುರಪಾಲ, ಹಿಂದೆ ಅದೆಷ್ಟೋ ರಕ್ಕಸರು ಇಲ್ಲಿಗೆ ದಾಳಿ ಮಾಡಿದ್ದಾರೆ. ಬಂದಂತವರನ್ನು ಕೊಂದಿದ್ದೇನೆ. ಇನ್ನು ಮುಂದೆ ಬಂದರೆ ನಾನಿದ್ದೇನೆ, ಧೈರ್ಯಸ್ಥನಾಗು. ಸುರಗಯ್ಯಾದವರನ್ನು ತಡೆಯುವ ವಿಕ್ರಮನಿಂದ ಹಿಡಿದುಕೊಳ್ಳಿ ಜನನಾಥ. ಅಮೃತಪಾನನು ಮಾಡಿದ ನಮಗೆ ಮರಣದ ಭಯವಿಲ್ಲ. ಆ ದುಷ್ಟದನಿಜರು ಎಷ್ಟೇ ಬರಬಲ್ಲನ್ನು ಪಡೆದು ಬಂದರು ನನಗೆ ಲಕ್ಷ್ಯವೇ ಇಲ್ಲ. ಅಮರೇಂದ್ರ, ಮೂರು ಮೂರ್ತಿಗಳ ಕರುಣೆ ನಮ್ಮ ಮೇಲಿರೋ ತನಕ ಯಾರಿಗೂ ಭಯಪಡಬೇಕಾಗಿಲ್ಲ. ಮದವೇರಿ ಬರುವ ಆ ದುರುಳರ ಕರುಳನ್ನು ಕವಿದು ಯಮಪುರಕ್ಕೆ ಅಟ್ಟುತ್ತೇನೆ. ಬಿಡು ಚಿಂತೆ. ಸುರದೇನೋ ಕಲ್ಪತರೋ
ಸುರಪಾಲ, ಮೂರು ಮೂರ್ತಿಗಳ ಕರುಣೆ ನಮ್ಮ ಮೇಲಿರುವ ತನಕ ನಾವು ಯಾರಿಗೂ ಭಯ ಪಡಬೇಕಾಗಿಲ್ಲ. ದುರ್ಲರ ಕರುಣನ್ನು ಬಾಗಿದ್ದು ಯಮಪುರಕ್ಕೆ ಅಟ್ಟುತ್ತೇನೆ. ಬಿಡು ಚಿಂತೆ. ದೇವರಾಜ, ನಮ್ಮಲ್ಲಿರುವ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಉಚ್ಚೈಶ್ರವ ಮೊದಲಾದ ವಸ್ತುಗಳನ್ನು ಬಯಸಿ ಬರುವ ಧನುಜರ ಶಿರವನ್ನು ಕುಸಿದು ಮಾರಿಗೌತಣ ಮಾಡುತ್ತೇನೆ. ಧೈರ್ಯಸ್ಥನಾಗು. ಆಹಾ, ಸಂತೋಷವಾಯಿತು. ಬಲು ದೋಷ ನೀಡುವುದರೊಡಿಗೆ ಕಲಿಗಳು ನಿಶ್ಚಯ ಸಂಗ್ರಾಮದೊಳಗೆ ಕಳರ ಬೀದಿಯು ನಮಗೆ ಇಳಿದಿಲ್ಲ. ಕಳರ ಬೀದಿಯು ನಮಗೆ ಇಳಿದಿಲ್ಲ. ನಳಿನ ನವನ ಕರುಣೆಯಲಿ ಸುಳ್ಳಲ್ಲ. ಸುಮನಸರೇ, ನೀವಾಡಿದ ವೀರೋಚಿತವಾದ ನುಡಿಗಳನ್ನು ಕೇಳಿ ಮನಸ್ಸಿಗೆ ಅದೆಷ್ಟೋ ಸಂತೋಷವಾಯಿತು. ನೀವು ಛಲವಂತರು, ವೀರರು, ಶೂರರು ಎಂಬುದರಲ್ಲಿ ನನಗೆ ಸಂದೇಹವೇ ಇಲ್ಲ. ಆದರೆ ಆ ದುಷ್ಟ ದಾನವರಿಂದ ನೀವು ಸದಾ ಜಾಗೃತರಾಗಿರಬೇಕೆಂದು ಈ ಪ್ರಶ್ನೆಯನ್ನು ನಿಮ್ಮ ಮುಂದಿಟ್ಟೆ. ಸುಮನಸರೇ, ನಮ್ಮನ್ನು ಸದಾ ಪಡೆಯುವ ಆ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಇಂದಿನ ಈ ಸಭೆಯನ್ನು ಮುಕ್ತಾಯಗೊಳಿಸೋಣವೇ?
ಇರುವಂತಹ ಸ್ಥಳ ಪ್ರಾಗ್ಜ್ಯೋತಿಷಾಪುರಕ್ಕೆ ಯಾರೆಂದುಕೊಂಡಿರಿ? ನರಕದಾನವ ಅದೇ ಸರಿ, ಅದೇ ಸರಿ. ಹೊರಟು ಬಂದ ಕಾರ್ಯ ಅದೇ ಕವಿದನೆ ಕವಿದೆ. ನಂತರದ ಸಾಧನೆ ಮುಖ್ಯ ಎಂದು ತಿಳಿದುಕೊಂಡವನು ನಾನು. ನರಕಪಾಲದಿಂದ ರಕ್ಷಿಸಲ್ಪಟ್ಟು ಬದುಕಿಕೊಂಡಂತಹ ನಾನು ನರಕಾಸುರನೆಂದೇ ಖ್ಯಾತಿಯನ್ನು ಪಡೆದಿದ್ದೇನೆ. ಈ ಪ್ರಾಗ್ಜ್ಯೋತಿಷಾಪುರವನ್ನು ರಾಜಧಾನಿಯನ್ನಾಗಿಸಿ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿದೆ. ನನ್ನ ತಪಸ್ಸಿಗೆ ಪ್ರತ್ಯಕ್ಷನಾದಂತಹ ವಿಧಾತ ಹೆತ್ತ ತಾಯಿಯರಿಂದ ಮರಣ, ಅನ್ಯರಿಂದ ಮರಣವಿಲ್ಲ ಎಂಬಂತಹ ವರವನ್ನು ಕೊಟ್ಟಿದ್ದಾನೆ. ಎಲ್ಲಿಯಾದರೂ ತಂದೆ ತಾಯಿಯರು ಮಕ್ಕಳ ಸಾವನ್ನು ಬಯಸುವುದಂತೆ ಅಸಾಧ್ಯ. ಹಾಗಾಗಿ ಮರಣ ಭೀತಿಯಿಂದ ದೂರವಾಗಿದ್ದೇನೆ. ನಂತರವೂ ನಾನು ಸುಮ್ಮನಿರಬಹುದೇ? ನನ್ನ ಸ್ವಂತ ಬಲದಿಂದ ದರೆಯ ದಾರಿನಿ ಅಲ್ಲಿದ್ದಂತಹ 16,000 ನಾರಿಯರನ್ನು ನನ್ನ ಸೆರೆಮನೆಯಲ್ಲಿರಿಸಿದ್ದೇನೆ. ಅವರನ್ನು ಮದುವೆಯಾಗುವ ಆಸೆ ಇದ್ದರೂ ಕೂಡ ಯೋಗ್ಯವಾದಂತಹ ಲಗ್ನ ನಮಗೆ ಕೂಡಿ ಬಂದಿಲ್ಲ. ಏನು ಮಾಡೋಣ ಎಂಬುವಂತಹ ಯೋಚನೆಯಲ್ಲಿರುವಾಗ ಓಹೋ ಅದೇರು ಬರುತ್ತಿರುವುದು. ಜಯ ನಮೋ ನಾರಾಯಣ, ಜಯ ಜಯ ಶಂಕರ, ಜಯ ಶಂಕರ ವರಭಯ, ಜಯ ಜಯ
ನಾರಾಯಣ ನಾರಾಯಣ. ದುರದಿ ಬರುದಿರ್ಬನಾರದ ಮುನಿಪಾನ ಸ್ವಾರಿಯ ನೀಕ್ಷಿಸುದ ನಿವಾರ್ಯ ದೂರದಿ ಬರುದಿರ್ಬನಾರದ ಮುನಿಪಾನ ಸ್ವಾರಿಯ ನೀಕ್ಷಿಸುದ ಘೋರ ನಿದಿರ್ಗೊಂಡು ಕರೆದೋದು ಬೀಗವ ಏರಿಸಿ ಭಕ್ತಿಯಲ್ಲಿ ನಾರದ ಮುನಿವರ್ಯ, ಮೊದಲಾಗಿ ಪಾದಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಪಾದ ತೊಳೆದು ಪೂಜೆಯನ್ನು ಮಾಡಿದ್ದೇನೆ. ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದೇನೆ. ಉಚಿತಾಸನವನ್ನಿತ್ತು ಸಹಕರಿಸಿದ್ದೇನೆ. ಸ್ವಾಮಿ ಜಯ 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 ಜಯ. ನರಕಾಸುರ, ನಿನ್ನ ಉಪಚಾರಗಳಿಂದ ತೃಪ್ತನಾಗಿದ್ದೇನೆ, ಸಂತೋಷವಾಯಿತು. ಸ್ವಾಮಿ, ಆದರೆ ಒಂದು ವಿಚಾರ, ನಿಂತಲ್ಲಿ ನಿಲ್ಲುವವರಲ್ಲ ನೀವು, ತ್ರಿಲೋಕ ಸಂಚಾರಿ. ಆದರೆ ಇಂದು ನರಕಾಸುರನ ಆಸ್ಥಾನಕ್ಕೆ ಬಂದಿರಂತಾದರೆ ಸುಮ್ಮನೆ ಬರುವವರಲ್ಲ. ಯಾಕೆ ಬಂದಿರಿ ಸ್ವಾಮಿ? ಯಾವ ಕಾರ್ಯ ನಿಮಿತ್ತವಾಗಿ ಬಂದಿರಿ ತಿಳಿಸುವಿರಾ? ಅಯ್ಯ, ದುರದಿರ ನಿರ್ಣಯ ಸಿರಿಯ ಸಾಮ್ರಾಜ್ಯಕ್ಕೆ ದುರದಿರ ನಿರ್ಣಯ ಸಿರಿಯ ಸಾಮ್ರಾಜ್ಯಕ್ಕೆ ಸರಿಯಾದ ಬಡರವು ಕಾಣಲು ದಿಟಕೆಯೇ ಸ್ವಾಮಿ, ಸರಿಯಾದ ಬಡರನು ಕಾಣೆನು ದಿಟಕೆಯೇ ಪರಿಗಿದರಿನ ಗೊಂದು ಕೊರತೆ ಎನ್ನಿಗುವುದು ಹೊರತೆ ಪರಿಗಿಸಲಿನ ಬಂದು ಕೊರತೆ ಎನ್ನಿಗುವುದು ಸರಿಯಾದ ಸತಿಯಿಲ್ಲದಿರೆ ಫಲವಿರದು ಸರಿಯಾದ ಸತಿಯಿಲ್ಲದಿರೆ ಫಲವಿರದು ದುರದಿರೋ ನಿನ್ನಯ ಸರಿಯಾದ ರಾಜಕ್ಕೆ ಸರಿಯಾದ ಭಟರನು ಕಾಣೆನು ದಿಟಗೆ ಅಯ್ಯ ದುರಧೀರ ನರಕಾಸುರ, ಮುನಿವರ್ಯ, ನೀನು ನಿನ್ನ ಸಾಮರ್ಥ್ಯದಿಂದ ಕರೆಯಲಿದ್ದ ಅರಸರನ್ನೆಲ್ಲ ಸೋಲಿಸಿ ಅಲ್ಲಿರುವ ಶ್ರೀರತ್ನಗಳನ್ನೆಲ್ಲ ಸಂಗ್ರಹಿಸಿ ಅವರೆಲ್ಲರನ್ನು ವಿವಾಹ ಆಗಬೇಕೆಂಬ ಮುಹೂರ್ತವನ್ನು ಹುಡುಕಾಟುತ್ತಿದ್ದೀಯೆ ಎಂದು ನನಗೆ ತಿಳಿಯಿತು. ಆದರೆ ಅವರ ಯೋಗ್ಯತೆಗೆ ನಿನ್ನ ಸಾಮರ್ಥ್ಯ ಸರಿಸಾಟಿಯಾಗಲಾರದೆಂದು ನನ್ನ ಅಭಿಪ್ರಾಯ. ಆ ಕೊರತೆಯೇ ನಿನ್ನನ್ನು ಕಾಡುತ್ತಿದೆ ಎಂದು ಸ್ಪಷ್ಟವಾಗಿ ಗೋಚರಿಸಿತು. ಸರಿಯಾದ ಸತಿ ನಿನ್ನ ಹೊಸ್ತಿಲಲ್ಲಿ ಇಲ್ಲದೆ ಹೋದರೆ ನಿನ್ನ ಈ ವೈಭೋಗ್ಯ ಪೂರ್ಣವಾಗಲಾರದಯ್ಯ. ಸ್ವಾಮಿ, ಹಾಗಾದರೆ 16,000 ನಾರಿಯರಲ್ಲಿ ನನಗೆ ಸರಿಸಾಟಿಯಾದವರು ಯಾರೂ ಇಲ್ಲವೇ? ಹಾಗಾದರೆ ನನಗೆ ಸರಿಸಮಾನರಾದಂತಹ ನಾರಿ ಎಲ್ಲಿದ್ದಾಳೆ ಸ್ವಾಮಿ ತಿಳಿಸುವಿರಾ? ಇಲ್ಲದೆ ಏನಯ್ಯ, ರೂಪದಲ್ಲಿ ಮನ್ಮಥನು ಸಚಿಗೆ ಮಿಗಿಲಾಗಿ ಶೋಭಿಸುತ್ತಿರುವ ಆ ಸುರಪಾನನ ಅರ್ಧಾಂಗಿಯಾದ ಸಚಿದೇವಿಯೇ ನಿನ್ನ ಅರಸಿಯಾಗಿ ಮಾಡಿದರೆ ನಿನ್ನನ್ನು ಮೀರಿಸುವ ಯೋಗ್ಯತಾವಂತರು ಈ 3 ಲೋಕದಲ್ಲಿ ಇಲ್ಲವಾಗುತ್ತಾರಯ್ಯ. ಈ ಬಗ್ಗೆ ನೀನು ಯಾಕೆ ಯೋಚಿಸಬಾರದು? ಮುನಿವರ್ಯ, ಸರಿ ಸರಿ, ಕೂಡಲೇ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡುತ್ತೇನೆ. ದೇವೇಂದ್ರನ ಮಾಡದಿಯಾದಂತಹ ಸಚಿದೇವಿಯನ್ನು ಎಳೆದು ತಂದು ಮದುವೆ ಆಗುತ್ತೇನೆ.
ಮದುವೆಗೆ ಆಮಂತ್ರಣವನ್ನು ಕಳುಹಿಸುತ್ತೇನೆ. ಬಂದು ಆಶೀರ್ವಾದವನ್ನು ಮಾಡಬೇಕು. ಬಂದರೆ ಬರುವೆನು. ಸರಿ ಸ್ವಾಮಿ, ನೀವೇನು ತೆರಳಬಹುದು. ನಾರದ ಮುನಿಗಳಿಂದ ಕೇಳಿದಂತ ವಿಚಾರ, ದೇವಲೋಕಕ್ಕೆ ದಾಳಿ ಮಾಡಿ ದೇವೇಂದ್ರನನ್ನು ಸೋಲಿಸಿ ಅವನ ಮಡದಿಯಾದಂತಹ ಶಚಿದೇವಿಯನ್ನು ತಂದು ಮದುವೆ ಆಗಬೇಕು ಎಂದು. ಸರಿ, ಹಾಗಾದ್ರೆ ಸ್ವರ್ಗಲೋಕಕ್ಕೆ ದಾಳಿ ಮಾಡಬೇಕಾಗಿದೆ. ನಾನು ಒಬ್ಬನೇ ಹೋದ್ರೆ ಆದಿತ, ಎಲ್ಲಿ ನನ್ನ ಮಂತ್ರಿ
ರಾಕ್ಷಸೇಂದ್ರ ಬಂಡಾಸುರ ಸಭೆಗೆ ಬರಲಿ ಎಂದು ಕರೆದೆ ಅಲ್ಲ, ಕರೆಸಿದ ಕಾರಣವಾದರೂ ಏನು? ಅಪ್ಪನೇ ಆಗಲಿ. ಪ್ರಭು, ನಾವೆಲ್ಲ ನಮ್ಮ ನಮ್ಮ ಕಾರ್ಯದಲ್ಲಿ ನಿರತರಾಗಿರುವಾಗ ಕೂಡಲೇ ಕರೆಯಾಯಿತು. ಯಾಕೆ ಕರೆದೆ ತಿಳಿಸು. ಕರೆದೆಯಲ್ಲ, ಕರೆಸಿದ ಕಾರಣವೇನು? ಅಪ್ಪನೇ ಆಗಲಿ. ಪ್ರಭು, ರಕ್ಕಸ ವೀರರು ಹೊರಗೆ ಬರಲಿ ಎಂಬ ಕರೆ ಆಯ್ತಲ್ಲ, ಕರೆಸಿದ ಕಾರಣವೇನು? ಅಪ್ಪನೇ ಆಗಲಿ. ಏನು ಕರೆಸಿದ ಹದನವೆಂಬುದ ಏನು ಕರೆಸಿದ ಹದನವೆಂಬುದ ಮಾನವಿದೆಯನ ವರದೀಕ್ಷ ಕಳೆದುವನು ವರಮಾನ ಬೇಡಯ್ಯ. ಮೊದಲಾಗಿ ನಿನ್ನ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಎದ್ದೇಳು. ಇದ್ದಕ್ಕಿದ್ದ ಹಾಗೆ ರಾಕ್ಷಸ ವೀರರು ಸಭೆಗೆ ಬರಲಿ ಎಂಬ ಹಾಗೆ ಕರೆಯಾಯ್ತಲ್ಲ. ಹೌದು. ನನ್ನನ್ನು ಕರೆಸಿದ ಕಾರಣವೇನು? ತಿಳಿಸಯ್ಯ, ತಿಳಿಸು. ಪ್ರಭು, ಯಾಕೆ ಕರೆಸಿದೆ? ಕರೆಸಿದ ಕಾರಣವೇನು? ತಿಳಿಸಯ್ಯ, ತಿಳಿಸು.
ಧರಣಿ ಮೂರರಲ್ಲಿ ಎಲ್ಲೇ ಅಡಗಿದ್ದರು ಕೂಡ ಧರಣಿ ತಂದು ನಿನ್ನ ಪಾದ ಕಪ್ಪಿಸುತ್ತೇನೆ. ಅಯ್ಯ ರಾಕ್ಷಸೇಂದ್ರ, ಆ ದೇವತೆಗಳ ಎಚ್ಚರಿಸಿದೆ, ನಿನ್ನ ಪಾದಕ್ಕೆ ನಾನು ಒಪ್ಪಿಸುತ್ತೇನೆ. ನಿನಗೆ ತಕ್ಕವದು ಆ ದೇವೇಂದ್ರ ನರಸಿ ಶಚಿಯೇ ಹೌದು. ಅಪ್ಪಣೆ ಕೊಟ್ಟೆ ಅಂತಾದರೆ ಕೂಡಲೇ ನಮ್ಮ ಸೇನೆಯೊಂದಿಗೆ ಸ್ವರ್ಗಲೋಕಕ್ಕೆ ಹೀಗಲೇ ಮುತ್ತಿಗೆ ಹಾಕಿ ಆ ದೇವೇಂದ್ರ ನರಸಿ ಶಚಿಯನ್ನು ದಾರಧರಣಿಯಲ್ಲಿ ತಂದು ನಿನ್ನ ಪಾದಕ್ಕೆ ಒಪ್ಪಿಸುತ್ತೇನೆ. ಧನುಜೇಂದ್ರ, ನಮಗೆ ಅನ್ಯಾಯ ಮಾಡಿದ ಆ ದೇವತೆಗಳ ಸಕ್ಕನ್ನು ಅರಿಯದೆ ಹೋದರೆ ನಾವಿದ್ದು ಫಲವೇನು? ಸಕಲ ಸೈನ್ಯವನ್ನು ಕೂಡಿಕೊಂಡು ಸ್ವರ್ಗವನ್ನು ಮುತ್ತೋಣ. ಸರಿ ಸರಿ, ಸಂತೋಷವಾಯಿತು. ತಡ ಮಾಡುವುದಲ್ಲ, ಸ್ವರ್ಗಲೋಕಕ್ಕೆ ದಾಟೋಣ. ಮಂತ್ರಿ ಸೇನಾಧಿಪತಿಗಳೇ, ಬಂದು ಸ್ವರ್ಗಲೋಕದ ದ್ವಾರದ ಬಳಿ ಬಂದು ನಿಂತಿದ್ದೇವೆ. ದ್ವಾರದಲ್ಲಿ ಯಾರಾದರೂ ದ್ವಾರಪಾಲಕರಿದ್ದಾರೆ ಎಂದು ವಿಚಾರಿಸಿ ನೋಡಿ. ನೀತಿ ಕೆಟ್ಟವು. ಯಾರು ನೀವು? ಯಾರು ನೀವು? ಎಲ್ಲಿಂದ ಅದ್ದದು? ನಿಮಗೇನು ಇಲ್ಲಿ ಕೆಲಸ? ಬೇಗ ಎಲ್ಲಿ ಜಾಗ ಖಾಲಿ ಮಾಡಿ. ನಿಲ್ಲು 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 ಎಲ್ಲಿ ಭೂಮಿ ಕಳ್ಳ ಒಂದೇ ಕೊಳ್ಳ ನಿಲ್ಲು 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 ಮುಖ ನೋಡ್ತಾನೆ ಇದ್ದಾರೆ. ಮತ್ತೆಂತ ಮಾಡ್ಬೇಕಾ? ಬನ್ನಿ ಆಟ ಆಡಿ. ದಾರಿ ಬಿಡು ಅಂದೆ. ಎಲ್ಲಿ ಹೋಗ್ತಿ? ನಾನು ಬಿಟ್ರಲ್ಲ ನೀವು ಹೋಗುದು. ನಿನ್ನ ಅಪ್ಪನನ್ನು ಕರೆಯೋ. ನನ್ನ ಅಪ್ಪನ ಸುದ್ದಿ ತೆಗೆದ್ರೆ ಇನ್ನ 30 ಆಳುವುದು. ನಿನ್ನ ಅಪ್ಪ ನಮಗೆ ಹಾಕೋ. ನಿನಗೆ ಅನ್ನ ಕೊಡುವ ನಿನ್ನಪ್ಪ ದೇವೇಂದ್ರ, ಅವನನ್ನು ಕಾಣಬೇಕು. ದಾರಿ ಬಿಡು. ನಾನಿಲ್ಲಿ ಬರುವಾಗ ನೀ ಹೇಗೆ ಹೋಗ್ತಿ? ನೋಡೋಣ, ಹೇಗೆ ಹೋಗ್ತಿ? ಏಯ್, ಯಾರ ನೀನು? ಕಣ್ಣು ಕಾಣ್ತೀನಿ, ಕಣ್ಣು ಹೋಗಿ. ನಾನಿಲ್ಲಿ ಒಡೆ ಅಂತ ಹೇಳಿದ್ದು. ಒಡೆಯ ನೀನು? ನಾನು ಗೊತ್ತಾಗ್ತದ ಒಡೆಯ? ಹೌದೇನೋ?
ದೇವೇಂದ್ರ ಅಂದ್ರೆ ನೀನೇನು? ದೇವೇಂದ್ರ ಅಲ್ಲಿ, ನಾನು ಇಲ್ಲಿ. ಅಂದ್ರೆ ನಾನು ಒಂದು ಹೇಳಿದ್ದು ಇಷ್ಟು ಜಾಗಕ್ಕೆ ಮಾತ್ರ ಒಡೆಯ ಅಂತ. ನಾನೆಂತ ಕೀಳು ಮಾಡಿ ಅಂತ ನೀವು ನನಗೆ ಸಿಟ್ಟಿಯಲ್ಲಿ ಬಂದ್ರೆ ಉಂಟಲ್ಲ, ಏನ್ ಮಾಡ್ತೀವಿ? ಜನ್ನಿಗೆ ಪಾಡಿ ನಿಮ್ಮ ಮನೆ ಅಂಗಲಲ್ಲಿ ಬೀಳ್ಬೇಕು. ಯಾರಿಗೋ ಮಾತಾಡು. ನಿನ್ನೆ ಆತಾಡಿ. ನೀನು ದಾರಿ ಬಿಡುದಿಲ್ವಾ? ಬಿಡುದಿಲ್ಲ. ನಿನ್ನಪ್ಪನನ್ನು ಕರೆಯುವುದಿಲ್ವಾ? ಕರೆಯುವುದಿಲ್ಲ. ನಿನಗೆ 2 ಹೊಡಿದ್ವಿ. ಇನ್ನು ಅಷ್ಟು ಜನ ಇದ್ರೆ ನಾನು ಎದುರೋನಲ್ಲ. ಏನ್ ಮಾಡ್ತೀನಿ? ನಿಮ್ಮ ಹತ್ತಿರುವಾಗ ನನ್ನ ಒಂದೇ ಸಾಕು. ನೋಡು ನೋಡು ಮಂತ್ರಿಜನಾಧಿಪತಿಗಳೇ, ಧನಜೇಂದ್ರ, ಬಿಸಿದಾಗದೆ ಬೆಣ್ಣೆ ಕರಗುವುದುಂಟೆ? ಹಾ, ಇವನಿಗೆ 2 ಬಡಿದು ಕಳುಹಿಸಿ. ಅಪ್ಪಣೆ. ಅಮ್ಮ ಸರಿ, ಈಗ ಬನ್ನಿ. ನಾನು ಹೇಗೆ ಕಾಣ್ತೇನೆ ನಿಮಗೆ? ಕೈ ಹಿಡ್ಕೊಳ್ಳಂದ್ರೆ ಬಿಸಾಡ್ತೀಯ? ನಿಮಗೇನು ಬಾಲ್ ತರ ಕಾಣ್ತೇನೆ ನಾನು. ಮುಖ ನೋಡಿದ್ದೆ, ಒಳ್ಳೆ ಕಷ್ಟ ಆಯ್ತಲ್ಲ ನಿಮ್ದು. ಇಲ್ಲ ಬಿದ್ದಿನ ಎತ್ಕೊಳ್ಳೋರು ಯಾರಿಲ್ಲಲ್ಲ ಮಾರ. ಅಲ್ಲ ಮಾರ, ಇಷ್ಟು ದಪ್ಪ ಇದ್ರೆ ನಿಮಗೆ ನನ್ನ ಇಷ್ಟು ಚಪ್ರದ ಎತ್ತಲಿಕ್ಕೆ ಆಗುದಿಲ್ಲ. ನೀ ಮತ್ತೆ ಎಂತ ಇನ್ನದ್ದು ಅಲ್ಲಿ ಮುಖ ನೋಡೇ ಗೊತ್ತಾಗ್ತೇನೆ. ಮನುಷ್ಯರನ್ನ ತಿನ್ನುವರಲ್ಲ ನೀವು, ಪ್ರಾಣಿಗಳು ತಿನ್ನುವ ಜಾತಿಗಳು. ಈಗ ಎತ್ತಿರಿ ಆಗುದು ನೋಡು. ಎಂತಿದ್ದ ಬಂದದ್ದು ಕಾಲು ಹೊಟ್ಟೆ ಬಂದಿರಲ್ಲ, ತಿಂದು ಬಂದ್ರ. ನಾವು ಎಂತ ತಿಂದಿದ್ರು ನಿನಗ್ಯಾಕೋ? ನಂಗೆ ಸ್ವಲ್ಪ ಬೇಕಿತ್ತಪ್ಪ. ಏನೋ ಹಾಕಲಿ ಇಲ್ಲಿ ಬಾ. ಪ್ರಾಗ್ಜ್ಯೋತಿಷಾಪುರದ ರಸನಾದಂತ ಪರದೇಶಿಪುರ, ಪರದೇಶಿ ಅಂತ ಇಲ್ಲಿ ಕೇಳು. ಪ್ರಾಗ್ಜ್ಯೋತಿಷಾಪುರ ನರಕಾಸುರ. ನರಕದಲ್ಲಿ ಬಿಟ್ಟು ಬರ್ಬೇಕು. ಇಲ್ಲಿ ಯಾಕೆ ಅಂದದ್ದು ಜಾಗ ಇಲ್ಲ. ಹೆಚ್ಚು ಮಾತನಾಡಿದ್ರೆ ನಿನ್ಗೆ ತೋರಿಸಿ. ನಂಗೆ ತೋರಿಸುದ? ನನ್ನ ಒಂದು ಭತ್ತದಲ್ಲಿ ನಿಮಗೆ ಸಾಕು ತೋರಿಸ್ಲಿಕ್ಕೆ. ಏನೋ ಭತ್ತ ಉಂಟು, ಅಲ್ಲಿ ತೆಗಿಬೇಕಾ? ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಏನ್ ಮಾಡ್ತೀವಿ? ನೀವು ಒಳ್ಳೆದಿದ್ರೆ ನಾ ಕೆಟ್ಟದ ಹೇಳ್ತೀನಿ ಅಷ್ಟೇ. ಏನು? ನೀವು ಒಳ್ಳೆದಿರಿ, ನಾನು ಕೆಟ್ಟದ ಹೇಳ್ತೀನಿ. ಇಲ್ಲಿ ಬಾ, ನಿನ್ನಪ್ಪನಿಗೆ ಹೋಗಿ ಹೇಳು, ಪ್ರಾಗ್ಜ್ಯೋತಿಷಾಪುರದ ರಸದಾದಂತಹ ನರಕಾಸುರ ಬಂದಿದ್ದಾನೆ. ಒಳ್ಳೆಯ ಮಾತಿನಲ್ಲಿ ಸ್ವರ್ಗಲೋಕವನ್ನು ನಮಗೆ ಬಿಟ್ಟುಕೊಟ್ಟರೆ ಸರಿ, ಇಲ್ಲವಾದರೆ ಜಗ್ಗನಂತ. ಇಷ್ಟೆಲ್ಲ ಮಾತಾಡ್ಲಿಕ್ಕೆ ನೀವು ಇಷ್ಟು ಹೊತ್ತು ತೆಗ್ದದ? ಆಗ್ಲೇ ಹೇಳಿದ್ದಲ್ಲ ನಾನು ಅಲ್ಲಿ ಹೋಗ್ತೇನೆ ಇಲ್ಲಿ ಹೋಗ್ತೇನೆ ಅಂತ ಹೇಳಿ. ಹೋಗಪ್ಪ, ಅದಕ್ಕೇನಾಗಬೇಕು? ನೀನೀಗ ವಿಚಾರ ತಿಳಿಸುವುದಿಲ್ವಾ? ತಿಳಿಸಪ್ಪ. ಇಲ್ಲಂತ ಹೇಳ್ತೇನಾ? ಹಾಗಾದ್ರೆ ಅಲ್ಲಿ ಇಂತ ಕಾಡು, ಅಲ್ಲಿ ಸ್ವಲ್ಪ ತಕ್ಕಲು ಮಂಡೆ ಕಾಣಿಸಿಲ್ವ ನಿಮಗೆ? ಇನ್ನು ಊರೇ ಹೌದು. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಕೇಳು ಗೆಳೆಯ ನಿರ್ಜಾವೇಂದ್ರ, ಕೇಳು
ಬುದ್ಧಿ ಏನು ಎಂದಿನಂತೆ ನಿಮ್ಮ ಅಪ್ಪನನ್ನು ತಲೆಯಲ್ಲಿ ಹೊತ್ತುಕೊಂಡು ಕಾವಲಿಯಲ್ಲಿ ಕೂತಿದ್ದೆ. ಕಾವಲೆಯಲ್ಲಿ ಕೂತರೆ ಸುಟ್ಟು ಹೋದಿತ್ತು. ಸುಟ್ಟು ಹೋಗುದ ಸ್ವಲ್ಪ ಬಿಸಿ ಆಗತ್ತೆ. ಯಾಕೋ ಬುದ್ಧಿಯೇ ಬುದ್ಧಿ ಬಂದರು, ಬುದ್ಧಿಯೇ ಬಂದರು. ಕಸರ ದಂಡೇ ಬಂದಿದೆ. ಒಬ್ಬೊಬ್ಬರ ಕೈಯಲ್ಲಿ ಇಷ್ಟು ಕಚ್ಚಿ ಬಂದವರು ಯಾರಂತ ವಿಚಾರಿಸಿದೆಯಾ? ಮತ್ತೆ ವಿಚಾರಿಸಲು ಬಿಡುತ್ತೇನ? ಯಾರಂತ? ನಾನು ಯಾರ ಮಗ? ಹಾ? ನಾನು ಯಾರ ಮಗ? ಏ ಕೋತಿ ಜನ್ಮದವ. ಏನು ಅಲ್ಲಿಗಿಸಿ ನೋಡ್ತಾ ಐತಿ? ಕಣ್ಣು ಕಾಣಿಲ್ಲ, ಕಿವಿ ಹೋಗಿದ? ಇಲ್ಲಿ ಅಂತ ಅಲ್ಲೋದರಿಸಿಯನು. ತಮ್ಮಯ ಬುದ್ಧಿ ತಮ್ಮ ನಿಮ್ಮನ್ನೆಲ್ಲ ವಿಚಾರಿಸಿದ್ರು. ಮತ್ಯಾರನ್ನು? ನಾನು ಅವರಲ್ಲಿ ವಿಚಾರಿಸಿದ್ದು. ಹಾ. ಮೊದಲು ಅವ್ರು ಬಾಯಿ ಬಿಡ್ತಾನಿರ್ಲಿಲ್ಲ, ಪರದೇಶಿಗಳಲ್ಲ ಬಾಯಿ ಬಿಟ್ಟು. ಮತ್ತೆ ಒಬ್ಬನ ದವಾಡೆ ಒಂದಿಟ್ಟು ಬಿಟ್ಟೆ, ಅವಾಗ ಬಾಯಿ ಬಿಟ್ಟು. ಬುದ್ಧಿ ಬಂದವರೇನು ಇಲ್ಲೇ ಬರೋದು? ಯಾರಂತೆ? ನಿಮ್ಮ ಪರ್ಮನೆಂಟ್ರು. ಪರ್ಮನೆಂಟ್? ಹೌದು, ಅದೇ ಪರ್ಮನೆಂಟ್. ಯಾರದು? ನಿಮ್ಮ ದೊಡ್ಡ ತಾಯಿಯ ಮಕ್ಕಳಂತೆ. ಯಾರಂತೆ? ನರಕ. ನರಗನೆಂಬವ ನುಡಿಯನೌದೆ ನರಗನೆಂಬವ ಮುಡಿಯನೌದೆ ರಾಜೋದಿಜಾಪುರವಾಳ್ವ ಧೀರನೌದೆ ಪುರಜವು ಮರರವು ಜಂಪರ ನೊಡಗೊಳುದಲ್ಲಿ ದುರಪುರವನು ಗೆಲುವರೆ ಬಂದರು. ಕೇಳು ಕೇಳಯ್ಯ ನಿರ್ಜರೇಂದ್ರ. ಬುದ್ಧಿ ಅವರು ಹೊಡಿತಾರು, ಬುದ್ಧಿ ಅವರು ಹೊಡಿತಾರು. ಪೆಟ್ಟೆ ಪೆಟ್ಟು ಪೆಟ್ಟೆ ಪೆಟ್ಟು ಅಡ್ಡಿ ಮೇಲು ಲಾಮ್ ಡೀಮ್ ನೀನೇನು ಮಾಡಿದೆ? ನಾನು ಮಾಡಿದ. ಹಾ. ಅವರು ಹೊಡಿದ್ರು, ನಾನು ಹೊಡೆದದ್ದೆ. ಏನು? ಅವರು ಹೊಡೆದದ್ದು ಪೆಟ್ಟು, ನಾನು ಹೊಡೆದದ್ದು ಗೊಬ್ಬೆ. ಚರಣನುಡಿ ಕೇಳುವುದು
ನಿಮ್ಮನ್ನೆಲ್ಲ ಸಮರದಲ್ಲಿ ಸೋಲಿಸಿ ನಿನ್ನಡೆಯನ್ನು ಅಡ್ಡಾಗಿ ಆ ಸಚಿನವೇ ನೆರಳು ಬಂದೋಗಲೆಂದು ಬಂದಿದ್ದೇನೆ. ಸಾಮರ್ಥ್ಯವಿದೆ ತೋರಿಸಿ ಪ್ರತಾಪ. ಎಲ್ಲ ಅರ್ಥವತ್ತೆ ಏನಲ್ಲ ಸಾಕು ಮಾಡಿ ಪಡಿವಾಳದ ಮಾತನ್ನು. ನಿಮ್ಮನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ನಿನ್ನ ಒಡೆಯನ ಅರ್ಥ ಎಳೆದುಕೊಂಡು ಹೋಗಲು ಬಂದಿದ್ದೇನೆ. ನೀನು ವೀರ ಹೌದಾದ ತೋರಿಸಿದವರು ನಮ್ಮಲ್ಲಿರೋ ಸಂಪತ್ತಿನ ಆಸೆಯಿಂದ ಬಂದೆಯ? ಹೌದು. ಬಂದಂತೆ ನಡೆಯಿಂದೆ ಕಾಲ ಮುರಿದೇನು? ಎಲ್ಲ ರಾಕ್ಷಸ ಏನಿಲ್ಲ ಸ್ವರ್ಗದ ಆಸೆಯಿಂದ ಬಂದೆಯ? ಹೌದು. ಬಂದಂತೆ ನಡೆಯಿಂದೆ, ಇಲ್ಲದಿದ್ದರೆ ತಲೆ ಕಾಡಿದೇನು? ಮುಚ್ಚು ಬಾಯಿ. ದ್ವಾರದಲ್ಲಿ
ಹೇಳಿದೇನು? ಬಂದದ್ದು ತಪ್ಪಾಯ್ತು, ಕಾಲಿಗೆ ರಘು. ರಾಕ್ಷಸ ಒಂದು ಹೆಜ್ಜೆ ಮುಂದಿಟ್ಟರೆ ಕಾಲು ಕಡಿದೇನು? ಹೌದೇನು? ಸ್ವರ್ಗದ ಮೇಲಿನ ಆಸೆಯಿಂದ ಬಂದೆಯ? ಸಿಕ್ಕವರೆಂತ ಕೊಂದದ್ದಲ್ಲ ಈ ನಾಲ್ಕಲೋಕ. ಬಂದಂತೆ ನಡೆ ಹಿಂದೆ. ವೀರ ಈ ಶಕಟಾಸುರನ ಮುಂದೆ ಮಲತಿ ನಿಲ್ಲುವಷ್ಟು ಧೈರ್ಯ ನಿನಗೆ? ನಿಮ್ಮನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ನಿಮ್ಮಡ ಮಡದಿಯನ್ನು ಎಳೆದೊಯ್ಯುವಾಗ ಯಾರು ಕೇಳುತ್ತಾರೆ ನೋಡೋಣ. ಅಮೃತವನ್ನು ಕುಡಿದು ಅಮರರಾಗಿದ್ದೇವೆ ಎಂಬ ಛಂಬ ನಿಮಗೆ. ಕುಡಿದಂತಹ ಅಮೃತವನ್ನು ಕ್ಷಣ ಮಾತ್ರದಲ್ಲಿ ಕಾರಿಸುತ್ತೇನೆ. ವಜ್ರಾಯುಧವನ್ನು ಹಿಡಿದುಕೊಂಡು ನನ್ನ ಮುಂದೆ ನಿಂತಿರುವವನು ಯಾರೋ? ಸುರಪತಿಯೇ? ಹೌದು, ನಾನೇ. ಲೇಸಾಯಿತು ಒಳ್ಳೆಯ ಮಾತಿನಲ್ಲಿ ಸ್ವರ್ಗಲೋಕವನ್ನೇ ನಮಗೆ ಬಿಟ್ಟುಕೊಡು, ಪ್ರಾಣ ಉಳಿಸಿಕೋ.
ಅದನ್ನು ಹಕ್ಕಿನಿಂದ ಕೇಳುವುದು ನಿನ್ನ ಮರಳುತನ. ಆ, ಯಾರದೋ ಮಾತಿಗೆ ಕಿವಿಗೊಟ್ಟು ಆ, ಸ್ವರ್ಗವನ್ನೇರಿ ಈ ವಜ್ರಾಯದ ಪೆಟ್ಟಿಗೆ ಯಮಪುರವನ್ನು ಸೇರಬೇಡ. ಸಾರಿ ಹೇಳುತ್ತೇನೆ, ಏನೋ? ಅಂದಂತೆ ನಡಿ. ಮುಚ್ಚೆ ಮಾಡಿ ಮಹಾಪ್ರಭುಗಳಿಗೆ ನರಕಾಸುರ ಮಹಾಪ್ರಭುಗಳಿಗೆ ಮಂತ್ರಿ ಸೇನಾಧಿಪತಿಗಳೇ, ಸ್ವರ್ಗವು ನಮ್ಮ ಬಾಲಾಯಿತು. ನೀವು ಯುದ್ಧವನ್ನು ಮಾಡಿ ಆಯಾಸಗೊಂಡಿದ್ದೀರಿ. ಹೋಗಿ ವಿಶ್ರಾಂತಿಯನ್ನು ಪಡೆಯಿರಿ. ಹಾಗೇ ಆಗಲಿ. ಕಾಣದೆ ಬಳಿಕ ಅತಿಥಿ ಕೊಂಡಲವ ವರ್ಣಮಣಿ ಸಹಿತಲಿ ಪರಿಪರಿಯ ಸಂಬಂಧಗಳೆಲ್ಲವ ಸೊರಗೆ ಕೊಂಡೊಯ್ಯುತ್ತ ಪೊರಡನದೇನ ಬಂಡಿಬೇನು. ಯುದ್ಧವನ್ನು ಮಾಡಿ ಸ್ವರ್ಗವನ್ನು ನಮ್ಮದಾಗಿಸಿಕೊಂಡಿದ್ದೇವೆ. ಆದರೆ ನಾರದ ಮುನಿಗಳು ಹೇಳಿದಂತಹ ವಿಚಾರ, ಶಚಿದೇವಿಯನ್ನು ತನ್ನ ಮದುವೆಯಾಗಬೇಕು ಎಂಬುದಾಗಿ. ಎಲ್ಲಿದ್ದಾನೆ? ಕಾಣಸಿಗುತ್ತಾ ಇಲ್ಲ. ಆದರೆ ವರುಣನ ಮಣಿಶೈಲವು, ಅದಿತಿಯ ಕರ್ಣಕುಂಡಲವು ನನ್ನ ಕೈವಶವಾಯಿತು. ಸರಿ, ಮಾಡೋಣ.
ಸರಿ, ಇಲ್ಲಿಗೆ ಯೋಗ್ಯರನ್ನ ನೇಮಿಸಬೇಕು. ಎಲ್ಲಿ ದೂತ ಬರಲಿ ಸಭೆಗೆ. ತಪ್ಪಾಯ್ತು ಬುದ್ಧಿ, ತಪ್ಪಾಯ್ತು. ಕ್ಷಮಿಸಬೇಕು, ಕ್ಷಮಿಸಬೇಕು. ಏನಾಯ್ತು? ಬುದ್ಧಿ ನಿನಗೇನು ಮಾಡುವುದಿಲ್ಲ, ಹಾ ನೀನು ನನಗೆ ಬೇಕು. ವಾ ಅಷ್ಟು ಬೇಕಾದದ್ದು ಎಲ್ಲ ದೂತ, ಓ ಇಲ್ಲಿಗೆ ಒಡೆಯನ್ಯಾರು? ದೇವೇಂದ್ರ ಪ್ರಭುಗಳು. ದೇವೇಂದ್ರ ಕಡಿತೇನೆ. ದೇವೇಂದ್ರ ಪ್ರಭು. ನಾನು ದೇವೇಂದ್ರನೇನು? ಹಾ ನರಕಾಸುರ ಮಹಾ ನೀನೇ ಹಾಗೆ ಹೇಳು. ನೀನೇ ಯಾವ್ದ್ಯಾವ್ದು? ನರಕಲ್ಲ, ನರಕ. ನರಕಾಸುರ. ಆಸುರ, ಆಸುರಗೆ. ಸರಿ ಹೇಳು. ಆಸುರಗೆ, ಆಸುರಗೆ. ಆಸುರ ಯಾರು? ಆಸು ನರಕಲ್ಲಿ. ನಿನಗೆ ಕಿವಿ ಕೇಳೋದಿಲ್ಲ. ನರಕಾಸುರ. ಯಾರು ಒಡೆಯ ಯಾರು? ನರಕಾಸುರ, ನರಕಾಸುರ. ಎಲ್ಲೋ ದೂತ, ಓ ಇನ್ನು ಮುಂದೆ ಹಾ ಯಾಗ ಹೋಮ ಹವನಗಳು ಎಲ್ಲ ನನ್ನ ಹೆಸರಿನಲ್ಲೇ ನಡೆಯಬೇಕು. ಹಾ ಕಟ್ಟಿಗೆ ಎಲ್ಲ ನಿನ್ನ ಹೆಸರಲ್ಲಿ. ಕಟ್ಟಿಗೆಲ್ಲ ನಿನ್ನ ಹೆಸರಲ್ಲಿ. ಯಾಗ ಯಜ್ಞಗಳೆಲ್ಲ ನನ್ನ ಹೆಸರಿನಲ್ಲಿ ನಡೆಯಬೇಕು. ಹಾ ಬೂದಿ ಯಜ್ಞಗಳೆಲ್ಲ ನಿನ್ನ ಹೆಸರಲ್ಲಿ. ಬೇಕೇನು ಏನಾದ್ರು? ಅಲ್ಲ ನೀವು ಹೇಳಿದ್ದೆ, ನಾನು ಹೇಳಿದ್ದು. ನೀವು ಬೂದಿ. ಬೂದಿ ಅಲ್ಲ, ಯಜ್ಞ. ಯಜ್ಞದಲ್ಲಿ ಹೋಗು, ಡಂಗೂರ ಸಾರು. ಜೋರ ಕೇಳ್ತೀನಿ, ಕೇಳ್ತಾರೆ ನೋಡಿ. ಕೇಳ್ರಪ್ಪ, ಕೇಳ್ರಿ. ಓ ಕೇಳ್ರಪ್ಪ, ಕೇಳ್ರಿ. ಅಲ್ಲಿ ದೂರಲ್ಲಿ ಕೂತು ಜನ ನಿಮಗೆ ಕಾಣ್ತಾ ಉಂಟ? ಅವರಿಗೆ ಕಾಣ್ತಿಲ್ಲ ಅಂತ ಸ್ವಲ್ಪ ಅವ್ರು ನೆಗರ್ತಾ ಇದ್ದಾರೆ. ಏನೋ ಅವ್ರು ನಿಮಗೆ ಕಾಣುದಿಲ್ಲ ಅಂತ ಅವರಿಗೆ ಕಾಣುದಿಲ್ಲ. ನೀವು ನೋಡಿದ್ರೆ ನಿನಗೆ ಕಾಣ್ತೇನಲ್ಲ, ಮುಂದುವರಿಸು. ಹಾ ಅಲ್ಲಿ ಕೂತವನು ಯಾರು ಗೊತ್ತಾ? ದೊಡ್ಡ ಮನುಷ್ಯ ಅಂತೂ ಅಲ್ಲ, ಕನಕ ಅಂತ ಹೇಳ್ತಿದ್ದಾರೆ ಅವರು. ಕನಕ ಅಲ್ಲಲ್ಲ, ಅವ್ರು ಕನಕ ಅಂತ ಇದು. ಯಾರು? ಇಲ್ಲಿ ಎಲ್ಲಿ ಸೈಡಲ್ಲಿ ನೋಡಿ. ನನ್ನ ಗ್ರಾಚಾರನು ಅಥವಾ ಇಲ್ಲಿ ಕೂತವರ ಗ್ರಾಚಾರನು ಗೊತ್ತಿಲ್ಲ. ಅವರ ತಪ್ಪಲ್ಲ, ನಿನ್ನ ತಪ್ಪು. ನೀನು ಹೇಳಬೇಕಿತ್ತು. ಹಾಗಾದ್ರೆ ನಾನು ಹೇಳಿದ್ದೆ ತಪ್ಪು. ಹೇಳಿದ್ರೆ ಕೂತ್ಕೊಳ್ಳಿ, ಸುಮ್ಮನೆ ಹೇಳು. ಕೇಳ್ರಪ್ಪ, ಕೇಳ್ರಿ. ಇಲ್ಲಿ ಕೂತವನು ಬೇರೆ ಅವರಲ್ಲ, ನನ್ನ ರಾಜನೊಟ್ಟಿಗೆ ಯುದ್ಧ ಮಾಡಿ ಸೋಲಿಸಿ ಇವನು ಗೆದ್ದ. ಇನ್ನು ಸ್ವಲ್ಪ ಮೇಲೆ ಹೋಗು. ಹೋಗುದಿಲ್ಲ? ನನ್ನ ರಾಜನ ಸೋಲಿಸಿದ್ರಿಂದ ಖುಷಿ ಅಲ್ಲ. ಹೀಗೆ ನಂಗಣ ಹೋಗ್ತದೆ ಹೀಗೆ. ಹೇಳು. ಬುದ್ಧಿ ಬುದ್ಧಿ ಸ್ವಲ್ಪ ಸೌರ ಭಾಷೆ ಮಾತಾಡಿ. ಹೀಗೆಲ್ಲ ತುದಿ ಎಲ್ಲ ಮಾತಾಡು. ಮುಂದುವರಿಸಿ. ಬಾರಿ ಬಚಾವ ಒಂಚೂರು. ಕೇಳಪ್ಪ, ಕೇಳಲಿ ಮಾತಾ ಕೇಳಲಿ. ಅಂತ ಹೇಳ್ತಿದ್ದಾರೆ. ಹೇಳು. ಅವಂದ್ರೆ ಇದೆ ಅಂತ. ಒಂದು ಕೊಂದಾಯ್ತು. ಕುಂದ ಕುಂದದ್ದು, ಅದು ಕೂತದ್ದೇ ಕುಂದ. ಇಲ್ಲಿ ಕೂತದ್ದೇ ಮಲ್ಲ ಕುಂಭ. ಕೇಳ್ರಪ್ಪ, ಕೇಳ್ರಿ. ಅಕ್ಕನಕ್ಕುಲೆ ಮೆಗ್ದಿನಕ್ಕುಲೆ, ಜೈದಿನಕ್ಕುಲೆ, ಲಕ್ಕದನಕ್ಕುಲೆ, ಬಾಲೆಲೆ, ಜೋಕುಲೆ, ಪೋಪುನಕ್ಕುಲೆ, ಬರ್ಪುನಕ್ಕುಲೆ, ಉಂತುನಕ್ಕುಲೆ, ಬೋಪುನಕ್ಕುಲೆ. ಮಾತಿರ್ಲ ಕೇನೋಡು ಯಾಕೇನ್ರಿ ನಮಗೇನಲ್ಲ. ಬೇ ನಮ್ಮ ಊರದು ಒಂಜಿ ಅರಸೆಗೆ ಏರ್ನಗರಾಚಾರ ಗಾತಿನ ಅದು ಪರಮಾತ್ಮಗೆ ಗೊತ್ತು ಅಪ್ಪ. ಖುಷಿ ಆಯ್ತು. ನೀನು ಹೇಳು. ನನ್ನನ್ನು ನೋಡಬೇಡ. ఆయన చూపిన భాగ్యంకి నిఖిలేగు ಬುದ್ಧಿ ಬುದ್ಧಿ ಬೇ ಬೇ ನರಕಾಸುರೇ ಮಂದು
ಬೇ ನನ್ನ ಮುಲ್ಪಗೆ ಅರಸೆ ಅಪ್ಪೆಗೆ ನನ್ನ ದಾದ ಮತ್ತು ಆವರುಂಡ ತೂಕ ಕಾಪುಗ ಎಲ್ಲ ವಿಚಾರ ಹೇಳಿ ಬಿಟ್ಟಿದೆ. ಹೇಳಿದ್ಯಾ? ಸಂತೋಷವಾಯ್ತು. ನೀನಿನ್ನು ತೆರಳಬಹುದು. ಹೋಗು. ಸ್ವಲ್ಪ ಸಂಬಳ ಸ್ವಲ್ಪ ಜಾಸ್ತಿ ಮಾಡಿ ಸ್ವಲ್ಪ ಒಳ್ಳೆ ಇರ್ತದೆ. ಯಾಕೆ ನನ್ನ ಮಕ್ಕಳು ಬಡಿ ಹೆಂಡತಿ ಮಕ್ಕಳನ್ನು ಸಾಕ್ಬೇಕು. ಸರಿ ಸರಿ ಸರಿ, ನನಗೆ ಬೇಕಾದಷ್ಟು ಕೊಡುವ. ಹೋಗು, ಒಳಗಿದ್ದುಕೋ. ಸರಿ ಸರಿ, ತಡ ಮಾಡುವುದಲ್ಲ. ಇಲ್ಲಿಗೆ ಸರಿಯಾದ ಯೋಗ್ಯರನ್ನು ಆಯ್ಕೆ ಮಾಡಿ ನಾನು ನನ್ನ ಪುರವನ್ನು ಸೇರಿಕೊಳ್ಳುತ್ತೇನೆ. ಮದಮುಖ ನೀ ಬರಿ ಅದಿತಿ ಗುಂಡಲ ತಗ ವಿಧ ವಿಧ ಸಂಪದಗಳನ್ನು ಸದನಕ್ಕೆ ಒಯ್ಯಲು ಅದನೀಗಿಸುತ್ತಲ ತ್ರಿದಶರುಣೆಯ ಮರುಗಿದನು ತ್ರಿದಶರುಣೆಯ ಮರುಗಿದನು ಮದಮುಖ ನೀ ಬರಿ ಅಯ್ಯೋ ವಿಧಿ, ತೆರಳಾದ ನರಕಾಸುರನ ದಾಳಿಯಿಂದ ಕಂಗೆಟ್ಟು ಹೋದೆನಲ್ಲ. ಸ್ವರ್ಗವು ಧನುಜರ ಪಾಲಾಯಿತಲ್ಲ. ಓ ಶ್ರೀಹರಿ, ಹಾ ಹೌದು, ಆ ಶ್ರೀಹರಿಯು ದರೆಯ ಭಾರವನ್ನು ಇಳಿಸಲು ದ್ವಾರಕೆಯಲ್ಲಿ ನೆಲೆ ನಿಂತಿದ್ದಾನೆ. ದೇವತೆಗಳನ್ನೆಲ್ಲ ಕೂಡಿಕೊಂಡು ದ್ವಾರಕೆಯನ್ನು ಸೇರಿಕೊಳ್ಳುತ್ತೇನೆ. ಕಸ್ತೂರಿ ತಿಲಕೋ ಲಲಾಟ ಪಲಕೆ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕೌ ಕರತಲೆ ವೇಣು ಕರೆ ಕಂಕಣೌ ಸರ್ವಾಂಗೇ ಹರಿಚಂದನಂಚ ಲಲಿತೌ ಸರ್ವಾಂಗೇ ಹರಿಚಂದನಂಚ ಲಲಿತೌ ಕಂಠೇ ಚ ಮುಕ್ತಾಮಲಿ ಗೋಪಸ್ತ್ರೀ ಪರಿವೇಷ್ಟಿತೋ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ಗೋಪಾಲ ಚೂಡಾಮಣಿ ಗೋವಿಂದ ನಂದ ಮುಕುಂದ ಪಾಗಿದೇವ
ಗೋಪಕುಮಾರ ಗೋವರ್ಧನಧರ ಗೋಪಕುಮಾರ ದೇವಕೀ ನಂದನ ಮಾಧವ ದೇವಕೀ ನಂದನ ಮಾಧವ ಗೋವಿಂದ ನಂದ ಮುಗುಂದ ಪಾಹಿದೇವ ಅಗವೃಂದಾವನ ಮಖ ಪರಿಪಾಲನ ಅಗವೃಂದಾವನ ಮಖ ಪರಿಪಾಲನ ಯದುಕುಲ ನಂದನ ಮಾಧವ ಯದುಕುಲ ನಂದನ ಮಾಧವ ಯದುಕುಲ ನಂದನ ಮಾಧವ ಯದುಕುಲ ನಂದನ ಮಾಧವ ಗೋವಿಂದ ನಂದ ಮುಗುಂದ ಪಾಹಿದೇವ ತುಳಸಿ ಭೂಷಣ ವಿಲಸಿತ ಪೋಷಣ ತುಳಸಿ ಭೂಷಣ ವಿಲಸಿತ ಪೋಷಣ ವಿಲಸಿತ ವೇಣು ಸುಲವೇಣು ಸುಲಲಿತ ವೇಣು ಕರವೇಣು ಗೋವಿಂದ ನಂದ ಮುಕುಂದ ಭಾಗಿದೇವ ರುಕ್ಮಿಣಿ ಕೇಳೆ ಮದನ ಗೋಪಾಲ ರುಕ್ಮಿಣಿ ಕೇಳೆ ಮದನ ಗೋಪಾಲ ರುಕ್ಮಿಣಿ ಕೇಳೆ ಮದನ ಗೋಪಾಲ ಮದನ ಗೋಪಾಲ ಚದುರ ಸುಶೀಲೆ ಮದನ ಗೋಪಾಲ ಚದುರ ಸುಶೀಲೆ ತಗತ ದಿನಸಿ ಪ್ರಿಯ ದಿನಸಿ ನಿಮಿತ ದಿನಸಿ ತಗತ ದಿನಸಿ ದಿನಸಿ ದಿನಸಿ
ಮದನ ಗೋಪಾಲೆ ಚದುರ ಸುಶೀಲೆ ಮದನ ಗೋಪಾಲೆ ಚದುರ ಸುಶೀಲೆ ಮದನ ಗೋಪಾಲೆ ಚದುರ ಸುಶೀಲೆ ತಗತ ದಿನತ ನಿಮಿತ್ತ ದಿನತ ತಗತ ದಿನತ ನಿಮಿತ್ತ ದಿನತ ತಗತ ದಿನತ ನಿಮಿತ್ತ ದಿನದ 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 ಕಾಳಿಂದಿ ಕೇಳೆ ಮದನ ಗೋಪಾಲೆ ಕಾಳಿಂದಿ ಕೇಳೆ ಮದನ ಗೋಪಾಲೆ ಕಾಳಿಂದಿ ಕೇಳೆ ಮದನ ಗೋಪಾಲೆ ಮದನ ಗೋಪಾಲೆ ಚದುರೆ ಸುಶೀಲೆ ಮದನ ಗೋಪಾಲೆ ಚದುರೆ ಸುಶೀಲೆ ಜಳುತ ಜಳುದೆ ಜಳುತ ದಿಂದತೆ ಜಳುತ ದಿಮಿತೆ ಜಳುತ ಜಳುತೆ 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 ಗೋಪಾಲೆ ಲಕ್ಷ್ಮಣಿಗೆ ಮದನ ಗೋಪಾಲೆ ಮದನ ಗೋಪಾಲೆ ಚದುರೆ ಸುಶೀಲೆ ಮದನ ಗೋಪಾಲೆ ಚದುರೆ ಸುಶೀಲೆ ಚದುರೆ ಸುಶೀಲೆ ತತ್ವಗತಿ ಕುತಗತ ಕಾದರಿ ಗಿಡ ಗಿಡದಾಗ ತತ್ವಗತಿ ಕುತಗತ ಕಾದರಿ ಗಿಡ ಗಿಡದಾಗ ತತ್ವಗತಿ ಕುತಗತ ಕಾದರಿ ಗಿಡ ಗಿಡದಾಗ ತತ್ವಗತಿ ಕುತಗತ
ದಿನ 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 ತನದೈದಿನ 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 ದೈದಿನ 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 ದೈದೈದೈದೈದೈದ ಚಂದ ನಗರದಲ್ಲಿ ಶ್ರೀರಮಣ ಯಜನೇನ ಭೂರಿ ವಿಭವದಲ್ಲಿ ಸುರರ ಮೊರೆಯವತರಿಸಿ ಸುರರ ಮೊರೆಯವತರಿಸಿ ಹರಿಯು ನನ್ನ ರೂಪದಲ್ಲಿ ತರುಣಿ ಮಣಿ ದೇವಕಿಗೆ ತರಳ ನೆನೆಸಿ ತರುಣಿ ಮಣಿ ದೇವಕಿಗೆ ತರಳ ನೆನೆಸಿ ದ್ವಾರಕಾನಗರದಲ್ಲಿ ಜಗದೀಶ್ವರಿ ನಮೋ ನಮಃ. ಸದಾಚಾರದಿಂದಲೇ ಧರ್ಮವು ಸ್ಥಿರವಾಗಿ ಉಳಿಯುತ್ತದೆ ಎನ್ನುವ ಧರ್ಮದ ಮರ್ಮವನ್ನರಿತು ಈ ಕರ್ಮಭೂಮಿಯಲ್ಲಿ ಧರ್ಮವನ್ನು ಧರಿಸುವರೇ. ವೈಕುಂಠ ವಾಸಿಯಾದ ನಾನು ಹಲವಾರು ಅವತಾರಗಳೆತ್ತುವ ಮೂಲಕ ಈ ಲೋಕದಲ್ಲಿ ಕಾಣಿಸಿಕೊಳ್ಳಬೇಕಾಯಿತು. ಮತ್ಸ್ಯನಾದೆ, ಕೂರ್ಮನಾದೆ, ವರಾಹನಾದೆ, ನರಸಿಂಹನಾದೆ, ವಾಮನನಾದೆ. ವರ್ತಮಾನ ಕಾಲದಲ್ಲಿ ಈ ದ್ವಾಪರ ಯುಗದಲ್ಲಿ 18ರ ನಂಟನ್ನು ಕಟ್ಟಿಕೊಂಡು ವಸುದೇವ ದೇವಕಿಯರ ಗರ್ಭಾಂಬುದಿಯಲ್ಲಿ ಜನಿಸಿ ಕೃಷ್ಣ ಎನ್ನುವ ವಿಧಾನದಿಂದ ಗೋಚರಿಸಿಕೊಂಡೆ. ದುಷ್ಟನಾದ ಮಾವ ಕಂಸನನ್ನೇ ಸಂಹರಿಸಿದೆ. ಸೆರೆಯಲ್ಲಿದ್ದ ನನ್ನ ತಂದೆ ತಾಯಿಯರನ್ನು ಮುಕ್ತಿಗೊಳಿಸಿ ಅಜ್ಜನಾದ ಉಗ್ರಸೇನನನ್ನು ಮಧುರಾಪತಿಯನ್ನಾಗಿಸಿದೆ. ಇನ್ನು ಆ ದುಷ್ಟ ಮಾಗದನ ದೆಸೆಯಿಂದ ಶರದಿಯ ಮಧ್ಯದಲ್ಲಿ ಪುರವೊಂದನ್ನು ನಿರ್ಮಿಸಿ ಅಣ್ಣನಾದ ಬಲರಾಮದೇವನೊಂದಿಗೆ ದ್ವಾರಾವತಿಯಲ್ಲಿ ನೆಲೆಯಾಗಿದ್ದೇನೆ. ಸದ್ಯ ಸ್ವಲ್ಪ ನೆಮ್ಮದಿಯಿಂದ ಇದ್ದೇನೆಂಬಾಗ ಯಾರು ಬರುತ್ತಿರುವುದು? ಶಾಂತ ಕೃಪಾಳು ಜಯ ಜಯ ಶ್ರೀಲಾಲ ಶಾಂತ ಕೃಪಾಳು ಭಯ ವಿನಾಶನರ ಮಾಧವನೆಯು ದಿನುಳು ದಯದೋರಿ ರಕ್ಷಿಸು ಕರುಣ ದಯದೋರಿ ರಕ್ಷಿಸು ಕರುಣಾಸಾಗರನೇ ಲಯಗೊಳಿಸುದ ದೈತ್ಯ ಸಂಕುಲಗಳನಿಗೆ ಜಯ ಲಯ ಜಯ ಜಯ ನಾರಾಯಣ ಭವಭಯ ಹಾರಣ ಶ್ರೀಲೋಲ ಕೃಪಾಳು ಕಾಪಾಡು ತಂದೆ ಕಾಪಾಡು. ದೇವೇಂದ್ರ, ಏನಿದು? ಕಂದಿದ ಮುಖ ಭಾವದಿಂದ ದ್ವಾರಕೆಗೆ ಆಗಮಿಸಿ ಪಾದ ಮೂಲಗಳಲ್ಲಿ ಬಿದ್ದು ಶರಣಾಗಿದ್ದೀರಾ? ಹೌದು ತಂದೆ.
ಏನಾಯ್ತಯ್ಯ ನಿಮಗೆ? ಯಾರಿಂದ ಕಷ್ಟ ಬಂದದಗಿತು? ನನ್ನಲ್ಲಿ ಹೇಳಯ್ಯ. ಏನಂತ ಹೇಳ? ಶ್ರೀ ಮನೋಹರ ಸ್ವಾಮಿ, ಶ್ರೀ ಮನೋಹರ ಸ್ವಾಮಿ, ದೇವ ಕೃಪಾಳು, ಕಾಮಜನಕ ಕಮನೀಯನೆ ಕೇಳು, ಕಾಮಜನಕ ಕಮನೀಯನೆ ಕೇಳು, ಭೂಮಿಯಾತ್ಮಜನಾದ, ಭೂಮಿಯಾತ್ಮಜನಾದ ನರಕದಾನವನು, ಭೂಮಿಯಾತ್ಮಜನಾದ ನರಕದಾನವನು, ಕಾಮುಕತನದಿಂದ ಬಯಸಿನಾಗವನು, ಶ್ರೀ ಮನೋಹರ ಸ್ವಾಮಿ, ದೇವಾ ದೇವತೆಗಳಾದ ನಮಗೊದಗಿದ ಕಷ್ಟವನ್ನು ನಿನ್ನಲ್ಲದೆ ಇನ್ನು ಯಾರಲ್ಲಿ ಹೇಳಲಿ ತಂದೆ? ಪ್ರಾಗ್ಜ್ಯೋತಿಷಪುರದ ನರಕನೆಂಬ ದಾನವನು ಸ್ವರ್ಗದ ಮೇಲಿನ ಆಸೆಯಿಂದ ನಮ್ಮಲ್ಲಿಗೆ ಬಂದು ಆಕ್ರಮಣವನ್ನು ಮಾಡಿದ. ಹೌದೇ? ಸಂಭವಿಸಿದ ಯುದ್ಧದಲ್ಲಿ ನಮಗೆ ಸೋಲಾಯಿತು ತಂದೆ. ದುರುಳನಾದ ಆತ ವಧಾರ್ಹನೆಯಾಗಿದ್ದರೂ ಇಂದು ನಾನು ಆತನ ಎದುರಲ್ಲಿ ಕದನಗೈಯುವ ಸಾಮರ್ಥ್ಯವನ್ನು ಕಳೆದುಕೊಂಡನಲ್ಲ ತಂದೆ. ತಂದೆ, ಆತನು ನಮ್ಮಲ್ಲಿರುವ ವಸ್ತುಗಳನ್ನು ಕೊಂಡು ಹೋದುದು ಮಾತ್ರವಲ್ಲದೆ ನಮ್ಮ ಮಾತೆಯಾದ ಅದಿತಿ ದೇವಿಯ ಕರ್ಣಕುಂಡಲವನ್ನು ವರುಣನ ಮಣಿಶೈಲ ಸಹಿತ ತನ್ನ ಪುರಕ್ಕೆ ಒಯ್ದಿದ್ದಾನೆ. ಹಾಗಾಗಿ ತಾವು ಆತನನ್ನು ಶಿಕ್ಷಿಸಿ ನಮಗೊದಗಿದ ಸಂಕಷ್ಟಕ್ಕೆ ಪರಿಹಾರವನ್ನು ಒದಗಿಸಬೇಕು ತಂದೆ. ದೇವೇಂದ್ರ, ಬಿಡು ಚಿಂತೆ. ಜಗಳ ಸುಮನ ಸರೋಜ ಮನದ ಕ್ಲೇಶಗಳ ಸುಮನದ ಹೃದಯ ನೀ ಸಧೈರ್ಯನಾಗಿರು, ಸಧೈರ್ಯನಾಗಿರು, ತಡಿಗ ನರಕಾಸುರನ ಶೀಘ್ರನೇ ಮಡುಗಿ ಕೊಡುವೆ, ತಡಿಗ ನರಕಾಸುರನ ಶೀಘ್ರನೇ ಮಡುಗಿ ಕೊಡುವೆ, ಬಿಡು ಮನದ ಕ್ಲೇಶಗಳ ಸುಮನದ ಋಣಿಯು ನೀ ಸಧೈರ್ಯನಾಗಿರು, ಬಿಡು ಕ್ಲೇಶಗಳ. ಅಯ್ಯ ಸುಮನಸರೊಡೆಯ ದೇವ, ಚಿಂತಿಸಬೇಡಯ್ಯ, ಚಿಂತಿಸಬೇಡ. ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೋ.
ಆ ಧುರುಳರ ದಾಳಿಯನ್ನು ಎದುರಿಸುವುದು ನಿನಗೇನು ಹೊಸದಲ್ಲ. ಹೌದು ತಂದೆ. ನೋಡು, ಸೂರ್ಯನನ್ನು ಮೋಡ ಕ್ಷಣಿಕವಾಗಿ ಮರೆಮಾಡುವಂತೆ ನಿನಗೊದಗಿದ ಕಷ್ಟವನ್ನು ತಾತ್ಕಾಲಿಕವೆಂದು ಭಾವಿಸು. ಆ ಧಾಡಿಗ ನರಕಾಸುರನನ್ನು ಕ್ಷಣಿಕದಲ್ಲಿ ಕೊಂದು ನಿಮಗೆ ಸೌಖ್ಯವನ್ನು ಕರುಣಿಸುತ್ತೇನೆ. ನಾಲ್ಕು ಲೋಕ ಮತ್ತೆ ನಿಮ್ಮ ವಶವಾಗುವಂತೆ ನಾನು ಮಾಡುತ್ತೇನಯ್ಯ. ಸ್ವಾಮಿ, ನನಗೊಂದು ಸಂಶಯ. ಏನು? ದುರುಳನಾದ ಆತ ನರಕಾಸುರನು ತಮ್ಮ ಮಗನೇ ಹೌದು. ಹಾಗಾಗಿ ತಾವು ಮಗನ ಮೇಲೆ ಆಕ್ರಮಣವನ್ನು ಮಾಡುವಿರಾ ಸ್ವಾಮಿ? ಹೌದು. ಪುತ್ರನೆನ್ನುವ ಮೋಹದಾಳೆನು ಸತ್ಯ ಧರ್ಮಗಳ ಅಳಿಸಿ ಬೆರೆಯುವ ಧೂರ್ತರನು ಸಂಹರಿಸುವುದೇ ನಾ ಪೊತ್ತ ಬಿರುದು. ಹೌದು, ಭೂದೇವಿ ಹಾಗೂ ವರಾಹನಿಗೆ ಜನಿಸಿದ ಆ ಕುಮಾರ ಭೌಮಾಸುರ ಇಂದು ನರಕಾಸುರ ಎಂದು ಮೆರೆಯುತ್ತಿದ್ದಾನೆ. ಹೌದು. ಆತನು ನನ್ನ ಮಗನೇ ಆಗಿದ್ದರು ದುಷ್ಟನಾಗಿರುವುದರಿಂದ ಆತನನ್ನು ನಾನು ಶಿಕ್ಷಿಸಲೇಬೇಕು. ಪುತ್ರ ವ್ಯಾಮೋಹವನ್ನು ತೊರೆದಿದ್ದೇನೆ. ಹಾಗಾಗಿ ಚಿಂತಿಸಬೇಡ, ಅತಿ ಶೀಘ್ರದಲ್ಲಿ ದೇವಲೋಕ ನಿಮ್ಮ ಕೈವಶವಾಗುತ್ತದೆ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಸುರಪತಿಗೆ ಅಭಯದ ಮಾತು ಕೊಟ್ಟಾಗಿದೆ. ದೇವತೆಗಳ ಕಷ್ಟ ಪರಿಹಾರಕ್ಕಾಗಿ ಕೂಡಲೇ ನರಕಾಸುರನ ಪುರವನ್ನು ಸೇರಬೇಕಾಗಿದೆ. ಸುದರ್ಶನವನ್ನು ಕೈಯಲ್ಲೆತ್ತಿಕೊಂಡಿದ್ದೇನೆ. ಗರುಡನನ್ನೇರಿ ರಾಜ್ಯೋತಿಷಪುರಕ್ಕೆ ತೆರಳುತ್ತೇನೆ. ಒಂದು ಕ್ಷಣ ತಡೀರಿ ಸ್ವಾಮಿ. ಓಹೋ, ಎಲ್ಲಿಗೆ ಗಮನ ನಿಲ್ಲೋ ಎನ್ನ ರಮಣ ರಮಣ ಸೊಲ್ಲಿಸದೆನ್ನುಳ್ ಐದುವದೇನು ಹದನ ಸೊಲ್ಲಿಸದೆನ್ನುಳ್ ಐದುವದೇನು ಹದನ ಎಲ್ಲ ರಮಣ ಎಲ್ಲಿಗೆ ಗಮನ ಎಲ್ಲಿಗೆ ಗಮನ ಏನು ಹದನಾಗ
ಇಲ್ದು ಕದನ ಯಾರೇ ಸ್ವಾಮಿ? ಯಾರೊಡನೆ ಇಲ್ದು ಕದನ ತಿಳಿಯದಾದೆ ನಾನದನ ತಿಳಿಯದಾದೇನೋ ನಾನದನಾಗ ಯಾರೊಡನೆ ಇಲ್ದು ಕದನ ತಿಳಿಯದಾದೇನು ನಾನದನ ಎಲ್ಲಿಗೆ ಗಮನ ಎಲ್ಲಿಗೆ ಗಮನ ನಿಲ್ಲ ರಮಣ ಸೊಲ್ಲಿದರೆ ನೋಡ ಇವರೇನು ಗದನಾಗ ರಮಣಾಗ ಸ್ವಾಮಿ ಇದೇನು? ಈಗ ತಾನೇ ದೇವರಾಜನಾದ ಇಂದ್ರ ನಿಮ್ಮಲ್ಲಿ ಬಂದು ಏನೋ ಸಂಭಾಷಣೆ ನಡೆಸಿದ. ಹೌದು, ಆ ಕೂಡಲೇ ತಾವು ಹೊರಟು ನಿಂತಿದ್ದೀರಿ. ನಿಮ್ಮ ಪ್ರೀತಿಯ ಮಡದಿಯಾದ ಈ ಬಾಮೆಯಲ್ಲೂ ತಿಳಿಸದೆ ಹೊರಡಬೇಕಾದ ಘನಕಾರ್ಯವಾದರೂ ಏನು ಸ್ವಾಮಿ? ಅಬ್ಬಬ್ಬಬ್ಬ, ಆಯುಧವನ್ನು ಕರದಲ್ಲಿ ಧರಿಸಿಕೊಂಡು ಹೊರಡುವುದನ್ನು ಕಂಡಾಗ ಯಾರೊಡನೆಯೋ ಯುದ್ಧಕ್ಕೆ ಹೊರಟಂತೆ ಕಾಣುತ್ತಿದೆ. ಹಾಗಿದ್ದರೆ ಸ್ವಾಮಿ, ಯಾರೊಂದಿಗೆ ಕದನ, ಯಾಕಾಗಿ ಕದನ ಒಂದೂ ತಿಳಿಯದಾಗಿದೆ ಸ್ವಾಮಿ. ನನ್ನಲ್ಲಿ ಹೇಳಬಾರದೆ? ಓ ಕಿರವಾಣಿ, ಕಿರವಾಣಿಗೆ ರವಾಣಿಗೇಳೆ ಹೊರಟಿಗ ಕಾರಣ ಗುಣಶೀಲೆ, ಹೊರಟಿಗ ಕಾರಣ ಗುಣಶೀಲೆ. ನುರಿದನ ಬಲವೈರಿಯುದನ್ನಲಿ, ನುರಿದನ ಬಲವೈರಿಯುದನ್ನಲಿ ಸರಿಣಿದಲಯನ ಭೂರಿ ಉಪದ್ರವ ರವಾಣಿಗೇಳೆ ಹೊರಟಿಗ ಕಾರಣ ಗುಣಶೀಲೆ, ರವಾಣಿಗೇಳೆ ರವಾಣಿ. ಇಂಪಾದ ಗಿಳಿಯ ಮಾತಿನಂತೆ ಮಧುರವಾಗಿದೆ. ಓ ಹೌದೇ? ಹಾಗಾಗಿ ಓ ಕಿರವಾಣಿ ಸ್ವಾಮಿ, ನಿನಗೆ ಬೇಕಾದದು ನಾನು ಹೊರಟ ಕಾರಣ ತಾನೆ? ಹೌದು ಸ್ವಾಮಿ. ನನ್ನಲ್ಲಿಗೆ ಬಂದ ಸುರಪತಿ ದ್ರೋಣನಾದ ನರಕದಾನವನಿಂದ ತನಗೊದಗಿದ ಕಷ್ಟವನ್ನು ಹೇಳಿಕೊಂಡ, ಉದ್ಧರಿಸುವಂತೆ ಗೋಗರೆದ. ಅವನನ್ನು ಸಂತೈಸಿ ಆ ದಾನವನೊಂದಿಗೆ ಯುದ್ಧಕ್ಕಾಗಿ ಹೊರಟೆ. ಆಗ ನೀನು ಬಂದೆ ಬಾಮ. ಸ್ವಾಮಿ, ರಾಕ್ಷಸನೊಂದಿಗೆ ಯುದ್ಧವೇ? ಅಂತಹ ತಪ್ಪು ಅವನೇನು ಮಾಡಿದ ಸ್ವಾಮಿ? ವಿವಾಹಿತನಾದ ಸಚಿಯ ಮೇಲಿನ ಆಸೆಯಿಂದಲೂ ಹಾಗೂ ಸ್ವರ್ಗದ ಅಧಿಕಾರವನ್ನು ಹೊಂದುವ ಬಯಕೆಯಿಂದಲೂ ಆ ಧುಳ್ಳ ನಾಕದ ಮೇಲೆ ಆಕ್ರಮಣ ನಡೆಸಿದ. ಅಯ್ಯೋ, ಕೊನೆಗೆ ನನಗೆ ತಾಯಿ ಸಮಾನಲಾದ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ಕಸಿದು ತನ್ನ ಪುರಕ್ಕೆ ಒಯ್ದ ಪಾತಕಿಯಾಗಿದ್ದಾನೆ. ಆತನನ್ನು ಯುದ್ಧದಲ್ಲಿ ಕೊಂದು ಆ ಸ್ವಸ್ತುಗಳನ್ನು ದೇವಲೋಕಕ್ಕೆ ಹಿಂದಿರುಗಿಸಲು ಹೊರಟಿದ್ದೇನೆ.
ದಾರಿ ಬಿಡು ಬಾಬಾ. ಸ್ವಾಮಿ ಸಂತೋಷವಾಯಿತು. ಹರುಷವಾಯಿತು ಕಾಂತ, ಹರುಷವಾಯಿತು ಕಾಂತ. ಜೊತೆಯಿಂದ ಬರುವೆ ನಾ ಜೊತೆಯಿಂದ ಹರುಷದೊಳೆಲ್ ನಾನು ಹರುಷದೊಳೆಲ್ ನಾನು ಹರುಷದೊಳೆಲ್ ನಾನು ಕರೆದೊಯ್ಯಬೇಕೋ ಪ್ರಿಯ ಕರೆದೊಯ್ಯಬೇಕೋ ಪ್ರಿಯ ಕರೆದೊಯ್ಯಬೇಕು ಪ್ರಿಯ ಬರುವೇನ ಜೊತೆಯಿಂದ ಹರುಷದೊಳೆಲ್ ನಾನು ಕರೆದೊಯ್ಯಬೇಕು ಪ್ರಿಯ ಹರುಷವಾಯಿತು ಕಾಂತ ನರಕದ
ದಿನ ತೈ ದಿತೋಂ 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 ದಿನ ದಿನ ತೈ ದಿನ ದಿನ ತೈ ದಿನ ದಿನ ತೈ ಸದೈ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ ತಂ 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 ಕಾಂತ, ಬಹಳ ದಿನಗಳಿಂದ ನಾನು ಯೋಚಿಸುತ್ತಿದ್ದೆ. ಏನು? ನೀವೇನೋ ಸುರಲೋಕವನ್ನು ಸೇರಿ ಸ್ವಸ್ತುಗಳನ್ನು ಹಿಂತಿರುಗಿಸೋರು ತಾನೆ? ಹೌದು. ಹಾಗಿದ್ದರೆ ನಾನು ನಿಮ್ಮ ಜೊತೆ ಬರುತ್ತೇನೆ. ಏನು? ನೀನು ನನ್ನ ಜೊತೆ ಬರುವೆಯಾ? ಹೌದು ಸ್ವಾಮಿ, ನನಗೂ ದೇವಲೋಕವನ್ನು ಕಾಣುವ ಆಸೆ ಇದೆ. ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಸ್ವಾಮಿ. ಬೇಡ ಬಾಮ, ಬೇಡ ಬೇಡ ಪ್ರಾಣ ಗಾಂಧೆ ಮಾಡದಿರು ಛಲ. ಬೇಡ ಪ್ರಾಣಗಾಂಧಿ ಬೇಡ ಬೇಡ ಪ್ರಾಣಗಾಂಧಿ ಮಾಡದಿರು ಛಲ. ಕಾಡ ಬೇಡ ಗೇಳಿಗೊಮ್ಮೆ ಬಿಡು ಬಿಡಿ ಛಲ. ಬಿಡು ಬಿಡಿ ಛಲ, ಬಿಡು ಬಿಡಿ ಛಲ. ಆಡಬೇಡ ಯುದ್ಧ ಮಾತ ಮುಂದೆ ಕೆಡುಕೆಲ. ಆಡಬೇಡ ಯುದ್ಧ ಮಾತ ಮುಂದೆ ಕೆಡುಕೆಲ. ಕಾಡಬೇಡ ಕೇಳಿಗೊಮ್ಮೆ ಬಿಡು ಬಿಡಿ ಛಲ. ಬೇಡ ಬೇಡ ಪ್ರಾಣ ಕಥೆ ಮಾಡದಿರು ಛಲ. ಆಡಬೇಡ ಯುದ್ಧ ಮಾತ ಮುಂದೆ ಕೆಡುಕಿಲ್ಲ. ಮೂಡರಂಗದರುಗಳಲ್ಲಿ ಮಾಡ್ಬರು ಬಡಳ. ಬೇಡ ಬೇಡ ಪ್ರಾಣ ಕಾಂತೆ ಮಾಡದಿರು ಛಲ. ಆಡಬೇಡ ಯುದ್ಧ ಮಾತ ಮುಂದೆ ಗೆಡುಗೆಲ. ಮೂಡರಕ್ಕಸರುಗಳಲ್ಲಿ ಮಾಡ್ಪರು ಪಟಳ. ಮೂಡರಕ್ಕಸರುಗಳಲ್ಲಿ ಮಾಡ್ಪರು ಪಟಳ. ಬೇಡ ಬೇಡ ಪ್ರಾಣಗಾಂಧಿ ಮಾಡದಿರು. ಏನು? ನೀನು ನನ್ನ ಜೊತೆ ಬರುವೆಯಾ? ನೋಡು ಬಾಮ, ನಾನು ಇಲ್ಲಿಂದಲೇ ನಾಕದತ್ತ ಪ್ರಯಾಣಿಸುವುದಲ್ಲ. ಮತ್ತೆ ಮೊದಲು ಆ ದುಷ್ಟನಾಪುರವನ್ನು ಸೇರಿ ಅವನನ್ನು ವಧಿಸಬೇಕು. ಆಗಲಿ. ನಂತರ ನಾಕದತ್ತ ತೆರಳುವುದು. ಸ್ತ್ರೀಯಾದ ನಿನ್ನನ್ನು ನಾನು ಯುದ್ಧ ಭೂಮಿಗೆ ಹೇಗೆ ಕರೆದೊಯ್ಯಲಿ? ಆ ಖಳರ ಭೀಕರತೆಗೆ ನಮ್ಮಂಥವರೇ ಅಳುಕುವ ಸಂದರ್ಭ. ಸ್ತ್ರೀಯಾದ ನೀನು ಹೇಗೆ ಸಹಿಸಬಲ್ಲೆ ಹೇಳು? ಹಾಗಾಗಿ ಈಗ ಬೇಡ, ಇನ್ನೊಮ್ಮೆ ನಾವಿರುವರೆ ದೇವಲೋಕಕ್ಕೆ ಹೋಗಿ ಕೆಲ ದಿನ ಅಲ್ಲಿದ್ದು ಎಲ್ಲವನ್ನೂ ನೋಡಿಕೊಂಡು ಬರೋಣ. ಆಗದೆ ಈಗ ಸುಮ್ಮನಿರು ಭಾಮ. ಸ್ವಾಮಿ, ಪಾರಿಜಾತ ವೃಕ್ಷವನ್ನು ನೋಡ್ಪ ತವಕವೋ. ಪಾರಿಜಾತ ವೃಕ್ಷವನ್ನು ನೋಡ್ಪ ತವಕವೋ ಎನಗೆ ನೋಡ್ಪ ತವಕವೋ ಎನಗೆ ನೋಡ್ಪ ತವಕವೋ.
ಪಾರಿಜಾತ ವೃಕ್ಷವನ್ನು ಪಾರಿಜಾತ ವೃಕ್ಷವನ್ನು ನೋಡ್ಪ ತವಕವು ಎನಗೆ ನೋಡ್ಪ ತವಕವು ದಾರಿಯಲ್ಲಿ ಸುರರವನವ ದಾರಿಯಲ್ಲಿ ಸುರರವನವ ನೋಡಿ ಬರುವೆವು ದಾರಿಯಲ್ಲಿ ಸುರರವನವ ನೋಡಿ ಬರುವೆವು ವಾರಿಜಾಕ್ಷರಂದು ಇತ್ತ ವಚನ ಮರೆತೆಯ ವಾರಿಜಾಕ್ಷ ಅಂದು ಇತ್ತ ವಚನ ಮರೆತೆಯ ವಿಗಡ ವಿಕ್ರಮಾಂಕ ಎನ್ನ ತೊರೆದು ಕೋಪೆಯ ಎನ್ನ ತೊರೆದು ಕೋಪೆಯ ಪಾರಿಜಾತ ವೃಕ್ಷವನ್ನು ನೋಡ್ಪದವಕವೋ ಎನಗೆ ನೋಡ್ಪದವಕವೋ ಪಾರಿಜಾಕ್ಷ ಬಿಟ್ಟು ಕೋಪೆಯ ತೊರೆದು ಕೋಪೆಯ ಸ್ವಾಮಿ ಅಂದಿನ ಆ ಪಾರಿಜಾತ ಪ್ರಸಂಗವನ್ನು ಮರೆತಿರಾ ಸ್ವಾಮಿ? ಏನು ಆ ಪಾರಿಜಾತ ಪ್ರಸಂಗದಲ್ಲಿ ನೀವು ನನ್ನನ್ನು ಸಮಾಧಾನಿಸುವುದಕ್ಕಾಗಿ ಏನು ಹೇಳಿದ್ದೀರಿ? ಏನಪ್ಪ? ಅದೆಲ್ಲ ಬೇಡ ಸ್ವಾಮಿ. ನೀವು ಏನು ಹೇಳಿದ್ದೀರಿ ಹೇಳಿ? ಈ ಹೂವನ್ನು ರುಕ್ಮಿಣಿಗೆ ತೊಡಿಸಿದರೇನು ನಿಮಗೆ ನಿಜವಾದ ಪಾರಿಜಾತ ವೃಕ್ಷವನ್ನೇ ತೋರಿಸುತ್ತೇನೆ ಎಂದಿದ್ದೀರಿ. ಅಲ್ಲಿ ಬೇಕಾದಷ್ಟು ಹೂಗಳನ್ನು ಮುಡಿಸುವಂತೆಯೇ ಎಂದಿದ್ದೀರಿ. ಹಾಗಾಗಿ ಸ್ವಾಮಿ, ಈಗ ಸರಿಯಾದ ಸಮಯ ಒದಗಿ ಬಂದಿದೆ. ನೀವು ಶಿವನಾಣೆ ಹಾಕಿದ್ದೀರಿ, ನಾನು ಬಿಡುವವಳಲ್ಲ ಸ್ವಾಮಿ. ನನ್ನನ್ನು ನೀವು ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು. ಇರಲಿ, ಒಂದು ಕ್ಷಣ ತಡೆ. ಕಳನವ ಜಗನುಗೂಲವೆನುದಲಿ ತಿಳಿದು ತಾಳೊಳು ಸತಿಯ ತಿಳಿದು ತಾಳೊಳು ಸತಿಯ ತಾನೊಡಗೊಳುದ ಸಂತಸದಿಲ್ದ ವಿಖಗಾತ್ಮಜದ ಹೆಗಲೇರಿ ವಿಹಗಾತ್ಮಜನ ಬೆಗಲೇರಿ ಹೌದು, ಇವಳ ಮಾತನ್ನು ಮೀರದೇ ಇರುವುದೇ ಒಳ್ಳೆಯದು. ಆ ಖಳನನ್ನು ವಧಿಸಲು ನಾನು ಸತಿ ಸಹಿತ ತೆರಳುವುದು ಒಳ್ಳೆಯದೆಂದು ನನ್ನ ಮನಸ್ಸಿಗೆ ತೋರುತ್ತಾ ಇದೆ. ಆ ಖಳನ ಬರಬಲವೂ ಹಾಗಿರುವಾಗ, ಜೊತೆಗೆ ಇವಳು ಈ ರೀತಿ ಹಠ ಮಾಡುತ್ತಿರುವಾಗ ನನಗೆಲ್ಲವೂ ಅನುಕೂಲವಾಗಿ ಘಟಿಸುತ್ತಾ ಇದೆ. ಹಾಗಾಗಿ ಭಾಮ, ಸ್ವಾಮಿ, ಸರಿ, ನಿನ್ನನ್ನು ನೋಯಿಸಲು ನನಗೆ ಇಷ್ಟವಿಲ್ಲ. ಹಾಗಾಗಿ ನೀನು ನನ್ನ ಜೊತೆ ಗರುಡನೇರು, ಜೊತೆಯಾಗಿ ರಾಜ್ಯೋತಿಷಪುರಕ್ಕೆ ತೆರಳೋಣ. ಭಾಮ, ಸ್ವಾಮಿ, ಸಾರದರದೇವು ಬಾಜನ್ಯವ ತೋರನುವುದೇ ಭಾಮ, ಸ್ವಾಮಿ, ಬರಬರುತ್ತಾ ನರಕದಾನವನ ಪುರವನ್ನು ಸೇರಿದಂತಾಯಿತು. ಪುರದ ಹೊರ ಸುತ್ತಲಿನಲ್ಲಿ ಅಭೇದ್ಯವಾದ ಕೋಟೆ ಕಾಣಿಸುತ್ತಾ ಇದೆ. ಹೌದು ಸ್ವಾಮಿ. ಪಾಶಗಳಿಂದಲೇ ರಚಿಸಿದ ಈ ಭದ್ರಕೋಟೆಯನ್ನು ಭೇದಿಸಬೇಕಾಗಿದೆ. ಮುರನೆಂಬ ರಾಕ್ಷಸನಿಗೆ
ಬ್ರಹ್ಮನು ವರರೂಪವಾಗಿ ನೀಡಿದ ಈ 6,000 ಪಾಶಗಳನ್ನು ನಾನು ನನ್ನ ಚಕ್ರದಿಂದ ತೆಗೆದು ಬಿಡುತ್ತೇನೆ. ಇನ್ನು ಆ ರಾಕ್ಷಸನಿಗೆ ನನ್ನ ಬದುಕಿಗೆ ಗಮನಕ್ಕೆ ಬರುವುದಕ್ಕೆ ಬೇಕಾಗಿ ಪಾಂಚಜನ್ಯವನ್ನು ಗಟ್ಟಿಯಾಗಿ ಮುಳುಗಿಸಿ ಬಿಡುತ್ತೇನೆ. ಏನಾಶ್ಚರ್ಯ! ಆಯಾಸವನ್ನು ನೀಗುವುದಕ್ಕೆ ಹಾಗೇ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿರುವಾಗ ಪಕ್ಕನೆ ಭೀಕರವಾದ ಶಂಖಧ್ವನಿ ಕೇಳಿ ಬಂದು ನೋಡಿದರೆ ನನ್ನ 6,000 ಪಾಶಗಳು ತುಂಡರಿಸಿ ಹೋಗಿದೆ. ಈ ರೀತಿ 3 ಪಾಶವನ್ನು ತರಿದವರು ಯಾರು ವಿಚಾರಿಸಬೇಕಾಗಿದೆ. ನಡೆಯುತ್ತೇನೆ. ನನ್ನ 6,000 ಪಾಶಗಳನ್ನು ತುಂಡರಿಸಿಯಲ್ಲದೆ ಅಕ್ಕಿಯನ್ನು ಏರಿ ಬಂದು ಈ 3 ಅಸುರನಿಗೆ ಎದುರಾದೆ ಅಲ್ಲ. ಮಾಡಿದ ತಪ್ಪಿಗೆ ನಿನ್ನ ತಲೆ ಕಾಡಿದೇನು. ಮೆನಡೆಗೈದ ಬಗೆಯಲ್ಲರಿಯುವುದೆಲ್ಲೋ ಭಂಡ ಇಂತಹ ಅದೆಷ್ಟೋ ಪೊಳ್ಳು ಬೆದರಿಕೆಯನ್ನು ಕೇಳಿದವನು ನಾನು. ನನಗದರ ಭಯವೇ ಇಲ್ಲ. ಈ ರೀತಿ ವರ್ತಿಸಿದ ನಿನ್ನಂತಹ ಅದೆಷ್ಟೋ ಲೆಕ್ಕವಿಲ್ಲದ ರಕ್ಕಸರು ಇದೇ ರೀತಿ ಗರ್ವದಿಂದ ಮುಂದತ್ತಿ ನನ್ನೊಡನೆ ಹೋರಾಡಿ ಮಣ್ಣು ಮುಕ್ಕಿದ್ದಾರೆ. ಅವರೆಲ್ಲ ಯಮನಾಲಯದ ಶಾಶ್ವತ ಸದಸ್ಯರಾಗಿದ್ದಾರೆ. ಅವರ ಸಾಲಿಗೆ ನೀನು ಸೇರುತ್ತೀಯಾ? ನಿನ್ನ ಒಡೆಯ ನರಕಾಸುರನನ್ನು ಬರ ಹೇಳು. ಸೋದರ ಮಾವನನ್ನು ವಧಿಸಿದ ಮಾತುಗಳ ಅಂತಕ ಕೃಷ್ಣನಿಗೆ ನೀನು ಲೆಕ್ಕವೇ ಅಲ್ಲ, ಲೆಕ್ಕವೇ ಅಲ್ಲ.
ಎಲ್ಲ ಕರಿಯ ಏನು ಆ ನಿನ್ನ ಹಿಂದೆ ಇರುವ ಸುರಸುಂದರಿ ಯಾರು? ಸುಂದರಿ, ಆ ನಾರಿಯನ್ನು ನನ್ನ ಪಾದಕ್ಕೆ ತಂದು ಒಪ್ಪಿಸು, ಇಲ್ಲವಾದರೆ ಹಲ್ಲು ತಾಗದಾಗೆ ನುಂಗಿ ಬಿಡುವೆನು. ಬಾ ಮುಂದೆ. ಏನು ಹುಡುಗುತನದಿಂದ ನಮ್ಮ ಮುಂದೆ ಯುದ್ಧಕ್ಕೆ ಬಂದಿ ಅಂತಾದರೆ ನಮ್ಮ ವೀರಭಟರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿದೆಯಲ್ಲ? ಹೌದು. ನಿಲ್ಲು. ಈ ಮುರಾಸುರನಲ್ಲಿ ನಿನ್ನ ಯುದ್ಧ ಸಾಲದು. ಒಳ್ಳೆಯ ಮಾತಿನಲ್ಲಿ ಕಾಲಿಗೆ ಬೀಳು, ಕ್ಷಮೆಯನ್ನು ಯಾಚಿಸು, ನನ್ನನ್ನು ಬಿಟ್ಟು ಬಿಡುತ್ತೇನೆ. ಅದಿದ್ದರೆ ನನ್ನ ಈ ಕತ್ತಿಯಿಂದ ಶಿರಚ್ಛೇದಿಸಿ ಅಹಂಕಾರ ತೋರಬೇಡ. ಈ ರೀತಿ ವರ್ತಿಸಿದ ನಿನ್ನಂತಹ ಅದೆಷ್ಟೋ ಲೆಕ್ಕವಿಲ್ಲದ ರಕ್ಕಸರು ನನ್ನೊಡನೆ ಹೋರಾಡಿ ಮಣ್ಣು ಮುಕ್ಕಿದ್ದಾರೆ. ಬಾಯಿಗೆ ಬಂದಂತ ಗಳಹದಿರು ಅದೇನಿದ್ದರು ನಿನ್ನ ಸಾಮರ್ಥ್ಯವನ್ನು ಸಮರದ ಮುಖದಲ್ಲಿ ತೋರಿಸು. ಏನಂದೆ? ಏನು? ಯಾರಿಗೆ ಚೆಲುವೆ ಅವಳನ್ನು ನನ್ನ ಬಳಿಗೆ ಕಳುಹಿಸು. ಒಂದು ವೇಳೆ ಕಳುಹಿಸದೇ ಇದ್ದರೆ ನಿನ್ನನ್ನು ಕೊಂದಾದರೂ ನಾನು ಪಡ್ಕೊಳ್ತೇನೆ. ಬಾ.
ಆ ಕೂಳ ಮತ್ತೆ ಪುನಃ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನೆ. ನೀವು ಮಾತ್ರ ರಥದಲ್ಲಿ ಹೊರಗೆ ಕುಳಿತಿದ್ದೀರಿ. ಇದಾಗದು ಸ್ವಾಮಿ. ಏಳಿ, ಎದ್ದೇಳಿ. ಆ ನರಕದಾನವೊಂದಿಗೆ ಹೋರಾಡಿ ಸ್ವಾಮಿ, ಹೋರಾಡಿ. ಆಗುವುದಿಲ್ಲವೇ? ಆಗುವುದಿಲ್ಲ, ನನ್ನಿಂದಾಗುವುದಿಲ್ಲ. ಆ ಕಳ್ಳನನ್ನು ವಧಿಸುವ ಕೆಲಸ ನನ್ನಿಂದಾಗುವುದಿಲ್ಲ. ನಾವು ಹೋಗುವ ಬಾಮ. ಎಲ್ಲಿಗೆ ಹೋಗುವ ಸ್ವಾಮಿ? ಮತ್ತೆಲ್ಲಿಗೆ? ದ್ವಾರಕೆಗೆ. ಅಂತೂ ನಮ್ಮ ಮಾನ ಉಳಿದರೆ ಸಾಕು. ಆ ಕಳ್ಳನನ್ನು ವಧಿಸಲು ಮುಂದೆ ಉಪಾಯ ಹುಡುಕೋಣ. ಒಮ್ಮೆ ನಡಿಯೇ, ಒಮ್ಮೆ ನಮ್ಮ ಪುರಕ್ಕೆ ಹೋಗೋಣ. ಸ್ವಾಮಿ, ಅಂದು ಆ ದ್ವಾರಕೆಯಿಂದ ಹೊರಡುವಾಗ ನೀವು ಏನು ಹೇಳಿದ್ದೀರಿ? ಏನು? ಮಂದಮತನನ್ನು ನಾನು ಯಮಸದನಕ್ಕೆ ಅರ್ಪೆ ಎಂಬ ಹಾಗೆ. ಈಗ ಅದಾಗದು ಎನ್ನುತ್ತಿದ್ದೀರಿ. ಇದೆಲ್ಲ ಸರಿಯಾ ಕಾಂತ? ಸರಿ ತಪ್ಪು ಒಪ್ಪು ಎಲ್ಲ ಆನಂತರ ಆಲೋಚಿಸೋಣ ಬಾಮ. ಒಮ್ಮೆ ನಡಿಯೇ, ಒಮ್ಮೆ ನಮ್ಮ ಪುರಕ್ಕೆ ಹೋಗೋಣ. ನಿಮ್ಮಿಂದ ಸಾಧ್ಯವಿಲ್ಲ ಎಂದಾದರೆ ಹೀಗೆ ಮಾಡೋಣ. ಎಂದ ನುಡಿ ಕೇಳುತ್ತ ಭವೆಯು ಇಂದಿರಾದವಗೆರಗಿ ನುಡಿದಳು, ಇಂದಿರಾದವಗೆರಗಿ ನುಡಿದಳು. ಮದಮದಿಯನು ಒದಿದಳಮ್ಮನೆ ಎನಗೆ ಬಾಲಿಬುದು, ಎನಗೆ ಬಾಲಿಬುದು. ಮಂದಮತಿಯನು ಒದಿದಳಮ್ಮನೆ ಎನಗೆ ಬಾಲಿಬುದು. ಓ ಇಂದಿರಾದವನೇ, ಮಂದನಾದ ಆ ಖಳನನ್ನು ವಧಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಕೈ ಚೆಲ್ಲುವುದರಲ್ಲಿ ಅರ್ಥವಿಲ್ಲ. ನಾನು ಕ್ಷತ್ರಿಯಾಣಿ, ಸತ್ರಾಜಿತ ಮಹಾರಾಜನ ಪುತ್ರಿ. ನನಗೂ ಯುದ್ಧ ಚಮತ್ಕಾರಗಳು ತಿಳಿದಿದೆ. ನಿಮ್ಮ ಕೈಯಲ್ಲಿರುವ ಚಕ್ರವನ್ನು ನನಗೆ ದಯಪಾಲಿಸಿ. ಆ ಮದಮುಖನನ್ನು ನಾನು ಯಮಸದನಕ್ಕೆ ಅಟ್ಟುವೆ. ನಿಮ್ಮ ಆಶೀರ್ವಾದದ ಬಲವೇ ನನಗೆ ಸಾಕು. ಅನುಮತಿಯನ್ನು ನೀಡಿ ಸ್ವಾಮಿ. ಆಗಲಿ ಭಾಮ, ನೀನು ಗೆದ್ದರು ನಾನು ಗೆದ್ದ ಹಾಗೆ. ಇದೋ ಕೈಯಲ್ಲಿ ಚಕ್ರವನ್ನು ನೀಡಿದ್ದೇನೆ. ಪ್ರಯತ್ನದಲ್ಲಿ ಜಯಶೀಲರಾಗು. ಲೇಸಾಯಿತು. ನಿನ್ನ ಗಂಡನಾದಂತ ಈ ಕರಿಯ ನನ್ನಲ್ಲಿ ಯುದ್ಧ ಮಾಡದೆ ದರಗುರುಳಿದ್ದಾನೆ. ಅವನು ಎಚ್ಚೆತ್ತು ಕುಳ್ಳುವ ಮೊದಲೇ ಶಸ್ತ್ರಪಾಣಿಯಾಗಿ ನನ್ನ ಮುಂದೆ ಬಂದೇ ಅಲ್ಲ. ಒಳ್ಳೆಯ ಮಾತಿನಲ್ಲಿ ನನ್ನ ಜೊತೆ ಬಾ, ಇಲ್ಲದಿದ್ದೇ ಅವನಿಗಾದ ಗತಿ ನಿನಗೂ ಮಾಡುತ್ತೇನೆ. ಏನು? ನಿನ್ನಂತಹ ಅದೆಷ್ಟೋ ಪೊಳ್ಳು ಬದರಿಕೆಯನ್ನು ಕೇಳಿದವಳು ನಾನು. ನನಗಿದರ ಭಯವೇ ಇಲ್ಲ. ನೀನು ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಅನ್ಯಾಯವನ್ನು ಮಾಡಿದವನು. ಹೌದು. ನಿನಗೆ ಆದಷ್ಟು ಬೇಗ ಪ್ರಾಯಶ್ಚಿತವಾಗಲಿದೆ. ಸಮರಕ್ಕೆ ನಿನಗೂ ಪರಿಸ್ಥಿತಿ ತಂದು ಕೊಡ್ತೇನೆ.
ಪುರುಷರು ಸಾಗಿದ ಬರದಿ ಕಥೆಯೊಳೆ ಚಡೆ ಧರಣಿ ಗುರುಳುದ ಕ್ಷತಿಗುಮಾರಗನೆಲ್ಲ ತನ್ನಯ ಮನದಿ ಯೋಚಿಸುತ್ತ ಶತದಳಾತ್ಮಜನಿತ್ತ ವರದಲಿ ಶತದಳಾತ್ಮಜನಿತ್ತ ವರದಲಿ ಕ್ಷಿತಿಯೊಳೆ ನಾನು ಗೆಲ್ಲಲು ಮಾತಾ ಪಿತರುಗಳು ಹೊರತಲ್ಲ ನಿಶ್ಚಯ ಇವರು ಮಾತಾ ಪಿತರುಗಳು ಹೊರದಿಲ್ಲ ನಿಶ್ಚಯವೆಂದು ನುತಿಸಿದನು ಪದಗೆರಗಿ ನುತಿಸಿದನು ಸತಿ ಪುರುಷರೋದಾಗಿ ಆಶ್ಚರ್ಯ ಪರಮಾಶ್ಚರ್ಯ. ಈ ನಾರಿಯೊಡನೆ ಹೋರಾಡುತ್ತಾ ಹೋರಾಡುತ್ತಾ ನನ್ನ ಕೈ ಸೋಲುತ್ತಾ ಬಂತು. ಕೊನೆಗೆ ಸತಿ ಪುರುಷರು ಜೊತೆಯಾಗಿ ನನ್ನ ಮೇಲೆ ಆಕ್ರಮಿಸಿದಾಗ ನಾನು ದರೆಗುರುಳಿದ್ದೇನೆ. ಅಂದರೆ ನನಗೆ ಸೋಲು ಪ್ರಾಪ್ತಿಯಾಗಿದೆ. ಹಿಂದೆ ಬ್ರಹ್ಮದೇವ ಹೇಳಿದಂತಹ ವಿಚಾರ ಈ ಕ್ಷಿತಿಯಲ್ಲಿ ನಿನ್ನನ್ನು ಗೆಲ್ಲುವುದಾದರೆ ಮಾತಾಪಿತರಿಂದ ಮಾತ್ರ ಸಾಧ್ಯ, ಅನ್ಯರಿಂದ ಸಾಧ್ಯವಿಲ್ಲ ಎಂಬುದಾಗಿ. ಹಾಗಾದರೆ ಇವರೇ ನನ್ನ ತಂದೆ ತಾಯಂದಿರು ಎಂಬುದಕ್ಕೆ ಅನುಮಾನವಿಲ್ಲ, ಸಂಶಯವಿಲ್ಲ. ಹಾಗಾಗಿ ಅವರಲ್ಲಿಯೇ ಮಾತನಾಡಿಸುತ್ತೇನಂತೆ. ಓ ಮಹಿಮಾನ್ವಿತರೇ, ನರಕಾಸುರ ಬಹಳ ಅಹಂಕಾರದಿಂದ ಮೆರೆದೆ ಸ್ವಾಮಿ, ನಿಮ್ಮ ಮೇಲೆ ಯುದ್ಧಕ್ಕೆ ನಿಂತೆ. ಆದರೆ ಇಂದು ಸೋಲು ನನಗೆ ದೊರಕಿದೆ. ಏನು ಮಾಡೋಣ? ಹಿಂದೆ ಬ್ರಹ್ಮದೇವ ಹೇಳಿದಂತಹ ವಿಚಾರ, ಹೆತ್ತ ತಂದೆ ತಾಯಿಯರಿಂದ ಮರಣ, ಅನ್ಯರಿಂದ ಮರಣವಿಲ್ಲ ಎಂಬ ಹಾಗೆ. ಹಾಗಾದರೆ ನನ್ನ ತಂದೆ ತಾಯಂದಿರು ನೀವೇ ಸ್ವಾಮಿ. ಅಂಬೆಗಾಲಿಕ್ಕುವ ಮಗು ಮಗುಳೆದ್ದು ಎದೆಗೆ ತುಳಿದರು, ತಾಯಿಯಾದವಳು ಕರುಣಾಮೃತ ಸೇಚನದಿಂದ ಎತ್ತಿ ಎದೆಗಪ್ಪಿ ಮುದ್ದಿಸುವಂತೆ ಇಂದು ನಾನು ಮಾಡಿದ ತಪ್ಪನ್ನು ಮನ್ನಿಸಬೇಕು ಸ್ವಾಮಿ, ಮನ್ನಿಸಬೇಕು. ಮೆಚ್ಚಿದೆ ನಿನ್ನ ಘನ ಭಕ್ತಿ ಭಾವಕ್ಕೆ ನಾನು ಮೆಚ್ಚಿದೆ ನಿನ್ನ ಘನ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿಂದಲೇನು ಸಚರಿತ ನೈಸೆ ಮನದಿಚ್ಛೆ ಏನುಂಟು ಸಚರಿತ ನೈಸೆ ಮನದಿಚ್ಛೆ ಏನುಂಟದನು ಉಚ್ಚರಿಸಲಾನೆ ಓ ಮಗನೇ ನರಕಾಸುರ, ಮೆಚ್ಚಿದೇನಯ್ಯ, ಮೆಚ್ಚಿದೆ. ನಮ್ಮನ್ನು ಭಕ್ತಿ ಭಾವನೆಗಳಿಂದ ಕೊಂಡಾಡುವುದಕ್ಕೆ ಪ್ರಾರಂಭಿಸಿ ಪಾಪ ಕೃತ್ಯಗಳಿಂದ ತುಂಬಿದ ನಿನ್ನ ಈ ಜನ್ಮ ಕೊನೆಯಾಗಲೇಬೇಕು. ನಿನಗೆ ಮೋಕ್ಷವನ್ನು ಕರುಣಿಸುವ ಮೊದಲು ಮನಸ್ಸಿನ ಬಯಕೆ ಏನಾದಿದ್ದರೂ ಹೇಳು, ನೆರವೇರಿಸಿಕೊಡುತ್ತೇವೆ. ಆಶ್ವೇಜ ಬಹುಳ ತ್ರಯೋದಶಿಯ ನಿಶಿಯೊಳಗೆ ಆಶ್ವೇಜ ಬಹುಳ ತ್ರಯೋದಶಿಯ ನಿಶಿಯೊಳಗೆ ಇದು ಮುಹೂರ್ತದಲ್ಲಿ ನಿಲ್ಲ ಈಕ್ಷಿಸಿದ ಕಾರಣದೊಳಿದ ಗಿಲ್ನ ಬೆಸರಿಟ್ಟು ಶಾಶ್ವತದಿ ಧರೆಯ ಮಾನವರು ಶಾಶ್ವತದಿ ಧರೆಯ ಮಾನವರು ಆಶ್ವೀಜ ಬಹುಳ ತ್ರಯೋದಶಿಯ ನಿಶಿಯೊಳಗೆ
ಕಂಡು ನನ್ನ ಪಾಪ ಮುಕ್ತವಾದಂತಹ ಈ ದಿನ ಆಶ್ಲೀಜ ಬಹುಳ ತ್ರಯೋದಶಿಯ ದಿನ. ಈ ದಿನವನ್ನು ಮುಂದೆ ಧರೆಯಲ್ಲಿ ಮಾನವರು ಹಬ್ಬವಾಗಿ ಆಚರಿಸಿಕೊಂಡು ಬರಬೇಕು. ತ್ರಯೋದಶಿಯ ಮರುದಿನವಾದಂತಹ ಚತುರ್ದಶಿಯಂದು ಬಾಲ ವೃದ್ಧರು ಎಲ್ಲರೂ ಸೇರಿ ನೀಲ ಸ್ನಾನವನ್ನು ಮಾಡಿ ಹರಿಧ್ಯಾನದಲ್ಲಿ ನಿರತರಾಗಿರಬೇಕು. ಹೀಗೆ ಆಚರಿಸಿಕೊಂಡು ಬಂದಂತಹ ಈ ಕ್ಷಣವನ್ನು ನರಕ ಚತುರ್ದಶಿ ಎಂದೇ ಕರೆಯಲ್ಪಡಬೇಕು. ಸ್ವಾಮಿ, ಸೂರ್ಯ ಚಂದ್ರನಿರುವವರೆಗೂ ನನ್ನ ಹೆಸರು ಶಾಶ್ವತವಾಗಿರುವ ಹಾಗೆ ಮಾಡಬೇಕು. ಸ್ವಾಮಿ, ಅನುಗ್ರಹ ಮಾಡಬೇಕು. ಇದೇ ನನ್ನ ಮನದಾಸೆ. ಇಷ್ಟು ಮಾಡಿ ನನಗೆ ಮೋಕ್ಷವನ್ನು ಕರುಣಿಸು ಸ್ವಾಮಿ, ಮೋಕ್ಷವನ್ನು ಕರುಣಿಸು. ಜಯ 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 ಜಯ. ಆಗಲಿ, ನಿನ್ನ ಇಚ್ಛೆಯಂತೆ ನಡೆಯಲಿ. ಇದೋ ಮೋಕ್ಷವನ್ನು ಕರುಣಿಸು. ಕರುಣಿಸುದ ಸಾಯುಜ್ಯ ಪದವಿಯ ಸೆರೆಯೊಳಿಗ ಮಾನಿನಿಯರನು ಪಥಿಕರಿಸುದ ಅವರನು ಗಳುಗಿ ದ್ವಾರಗಿಗೆ ಅದಿತಿ ಕುಂಡಲವ ವರುಣನಾಮಣಿ ಶೈಲ ಸಹಿತಲಿಯೇ ಅರಸಿ ಭಾಮೆಯ ಕೂಡಿ ಆಗಗೆ ಬರಲು ಸುರಪಾದಿಗಳು ಸಂತಸದೋದ ಪದಕೆರಗಿ ಕರುಣಿಸುತ್ತ ಸಾಯುಜ್ಯ ಪದವಿಯ ಸ್ವಾಮಿ, ಹಿರಣ್ಯಾಕ್ಷ ವಧ ಸಮಯದಲ್ಲಿ ವರಾಹ ರೂಪಿನಲ್ಲಿ ನಾನೇ ಭೂದೇವಿಯನ್ನು ಸೇರಿದುದರಿಂದ ಜನಿಸಿದವನೀತ ಇಂದು ನಮ್ಮ ಕೈಯಿಂದಲೇ ಮೋಕ್ಷವನ್ನು ಪಡೆದ. ಹೌದು ಸ್ವಾಮಿ, ಧುಳ್ಳರ ಸಂಹಾರವಾಯಿತು. ಇನ್ನು ದೇವೇಂದ್ರನು ಕಳೆದುಕೊಂಡಿರುವ ಸ್ವಸ್ತುಗಳನ್ನು, ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ಮತ್ತು ವರುಣನ ಮಣಿಶೈಲವನ್ನು ಹಿಂದಿರುಗಿಸಬೇಕಾಗಿದೆ. ಹಾಗಾಗಿ ಸ್ವರ್ಗದತ್ತ ಪ್ರಯಾಣ ಬೆಳೆಸೋಣ. ಹೀಗೆ ಬಾ. ಶ್ರೀಧರದಿ ಜನೇಂದ್ರಿಯರು ದೋಷದಿ ನಡೆದರು ತವರು ಸುರರೊಲಿದು ಮಂತ್ರಾಕ್ಷತೆಯುದ ಸೇಜೆಯ ತಡೆದು ಗೀತಿದೆ ಮುದದಿಯುದ ಮಾಸದ ಕೀರ್ತಿಯ ಗಳಿಸಿರೆನು ಸರ್ವೇಶ್ವರ ಗಾರತಿಯ ಬೆಳಗಿರೆ ಶೋಭಾನೆ ನಮೋ ಜಯ ಜಯತು ನಮೋ ಭೂಮಿಯ ದಾನವ ಬೇಡಿದಗೆ ಭೂಮಿಯ ದಾನವ ಬೇಡಿದಗೆ ರಾಮಗದ್ರಿಯರ ಗೆಲಿದವಗೆ ರಾಮಚಂದಿರನೆಂಬ ದಶರಥ ಸುತನಿಗೆ ಹವೆಯರದ ಗೋಪಾಲ ಕೃಷ್ಣ